ಗುಣಗಳೋಜ್ವಲ ಕೃಷ್ಣ ನಳಿಲಲೋಚನ ಪ್ರಣಯವಾರಿದೆ ಕೃಷ್ಣ ಗುಣಗಳಾಕರ ರಾಮ್ ದಾಮ ಸೋದರ ಕೃಷ್ಣ ದೀನವತ್ಸಲ ಜಯ ಜನಾರ್ದನ ಕೃಷ್ಣ ಗೋಪಿಕಾಪತೆ ನಯನ ಮೋಹನ ಕೃಷ್ಣ ನೀರಜೇಕ್ಷಣ. ಹರೇ ಕೃಷ್ಣ ಪುಟ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಬೇರೆ ಯಾರಾದ್ರು? ಹರೇ ಕೃಷ್ಣ ಮಾತಾಜಿ, ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ. ಹಲೋ, ವಿಜಯ್. ಹರೇ ಕೃಷ್ಣ ಪುಟಾಣಿಗಳ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪುಟಾಣಿಗಳ. ಹರೇ ಕೃಷ್ಣ ಸುಮಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತಿನ ತರಗತಿನ ಶುರು ಮಾಡೋಣಂತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 18 ದಿನಗಳ ಮಕ್ಕಳ ಆನ್ಲೈನ್ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ನಾಮನಿಷ್ಠದಾಸ್ ಪ್ರಭುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣು ಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಪುಟಾಣಿಗಳ. ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ನಿಮ್ಗೆ ಈ ಭಗವದ್ಗೀತೆ ಜ್ಞಾನ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ.
ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿನ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಪುಟಾಣಿಗಳ ಇವತ್ತಿನ ಕ್ಲಾಸ್ಗೆ ಹೋಗಕ್ಕಿನ ಮುಂಚೆ ನಿನ್ನೆಯ ಅಧ್ಯಾಯದಲ್ಲಿ ಕೃಷ್ಣ ನಮ್ಗೆ ಏನನ್ನ ತಿಳಿಸಿಕೊಟ್ರು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? 3 ಗುಣಗಳು. ಹಾ ಹೇಳು ಪುಟಾಣಿ ಸಂಯುಕ್ತ. 3 ಗುಣಗಳು ಯಾವ್ದು ಅಂತ? ಗುಣ, ತಮೋ ಗುಣ, ರಜೋ ಗುಣ. ಹರಿ ಬೋಲ್ ಪುಟಾಣಿ, ಚೆನ್ನಾಗಿ ಹೇಳ್ರಿ. ಮತ್ತೆ ನಾವ್ ಯಾವ ಗುಣದಲ್ಲಿ ಇರ್ಬೇಕು ಅಂತ ಕೃಷ್ಣ ತಿಳಿಸಿಕೊಟ್ರು? ಸತ್ವಗುಣ. ಸತ್ವಗುಣ. ಸತ್ವಗುಣ ಅಂತ ಹೇಳಿದ್ರ? ಶುದ್ಧ ಸತ್ವಗುಣ. ಹಾ, ಶುದ್ಧ ಸತ್ವಗುಣಕ್ಕೆ ನಾವು ಬರ್ಬೇಕು. ಯಾಕೆ ಪುಟಾಣಿಗಳ ನಾವು ಶುದ್ಧ ಸತ್ವಗುಣಕ್ಕೆ ಬರ್ಬೇಕು? ಕೃಷ್ಣನ ಪ್ರಜ್ಞೆಯಲ್ಲಿ. ಹಾ, ನಾವು ಕೃಷ್ಣ ಪ್ರಜ್ಞೆಗೆ ಬರ್ಬೇಕು ಅಂದ್ರೆ ಶುದ್ಧ ಸತ್ವಗುಣಕ್ಕೆ ಬರ್ಬೇಕು. ಯಾಕೆ? ನಾವು ಯಾವುದೇ ಈ 3 ಗುಣದಲ್ಲಿ ಯಾವುದೇ ಗುಣದಲ್ಲಿ ಇದ್ರೂ ಸಹ ನಾವು ಬಂಧನಕ್ಕೆ ಒಳಗಾಗ್ತೀವಿ ಅಲ್ವಾ? 3 ದೇವತೆಗಳನ್ನ ನಾವು ನೋಡಿದೀವಿ ಅಲ್ವಾ? ಅವ್ರು ಹೇಗೆ ನಮ್ಮನ್ನ ಕುಣಿಸ್ತಾರೋ ಹಾಗೆ ನಾವು ಕುಣಿಲಿಕ್ಕೆ ನಾವು ಶುರು ಮಾಡ್ತೀವಿ ಅಲ್ವಾ? ನಾವು ಬಂಧನಕ್ಕೆ ಒಳಗಾಗ್ಬಿಡ್ತೀವಿ. ಈ ಭೂಮಿಗೆ ಬಂದ ತಕ್ಷಣ, ಪ್ರಕೃತಿಯ ಜೊತೆ ಸಂಪರ್ಕಕ್ಕೆ ಬಂದಿದ ತಕ್ಷಣ ನಾವು 3 ಗುಣಗಳಿಗೆ ಬಂಧನಕ್ಕೆ ಒಳಗಾಗ್ತೀವಿ. ಅದಕ್ಕೋಸ್ಕರ ನಾವು ಬಂಧನದಿಂದ ನಾವು ಹೊರಗಡೆ ಬರ್ಬೇಕು. ಈ ಹುಟ್ಟು ಸಾವಿನ ಚಕ್ರದಿಂದ ನಾವು ಹೊರಗಡೆ ಬರ್ಬೇಕು ಅಂದ್ರೆ ನಾವು ಈ 3 ಗುಣಗಳನ್ನ ಮೀರಿ, ತಮೋಗುಣ, ರಜೋಗುಣ, ಸತ್ವಗುಣವನ್ನು ಮೀರಿ ನಾವು ಶುದ್ಧ ಸತ್ವಗುಣಕ್ಕೆ ನಾವು ಬರಬೇಕು ಅಂತ ನಮ್ಗೆ ಕೃಷ್ಣ ತಿಳಿಸಿಕೊಟ್ರು ಅಲ್ವಾ ಪುಟಾಣಿಗಳ? ಸೊ ಶುದ್ಧ ಸತ್ವಗುಣಕ್ಕೆ ಬರೋದು ಹೇಗೆ ಪುಟಾಣಿಗಳ? ಶುದ್ಧ ಸತ್ವಗುಣಕ್ಕೆ ಹೇಗ್ ಬರೋದು? ನಾವು ಏನ್ ಮಾಡ್ಬೇಕು? ಶುದ್ಧ ಸತ್ವಗುಣಕ್ಕೆ ಬರ್ಬೇಕಂದ್ರೆ ಹರೇ ಕೃಷ್ಣ, ಶುದ್ಧ ಸತ್ವಗುಣಕ್ಕೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವ್ ಏನ್ ಮಾಡ್ಬೇಕು ಅಂತ ಹೇಳ್ಕೊಟ್ರು ನಮ್ಗೆ ಇಷ್ಟು ದಿನಗಳ ತನಕ? ಕೃಷ್ಣನ ಪ್ರಾರ್ಥನೆ. ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕು ಅಲ್ವಾ? ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕು, ಭಕ್ತರ ಸಹವಾಸದಲ್ಲಿ ಇರ್ಬೇಕು, ಭಗವದ್ಗೀತೆ ಭಾಗವತಂ ಓದ್ಬೇಕು, ಮತ್ತೆ ಕೃಷ್ಣನ ಪ್ರಸಾದವನ್ನ ನಾವು ತಿನ್ಬೇಕಂತ ಹೇಳಿದ್ರು ಅಲ್ವಾ ಪುಟಾಣಿಗಳ? ಸೊ ಇವತ್ತಿನ ಅಧ್ಯಾಯ 15ನೇ ಅಧ್ಯಾಯ. ಈ ಅಧ್ಯಾಯದ ಹೆಸರು ಏನು ಪುಟಾಣಿಗಳ? ಪುರುಷೋತ್ತಮ ಯೋಗ. ಯೋಗ ಅಲ್ವಾ? ಸೊ ಇವಾಗ ನಾವಿಲ್ಲಿ ಏನ್ ತಿಳ್ಕೊತಾ ಇದೀವಿ? ಉತ್ತಮ ಪುರುಷ ಅಲ್ವಾ? ಪುರುಷರಲ್ಲೇನೆ ಉತ್ತಮ ಯಾರು? ಪುರುಷೋತ್ತಮ ಯಾರು ಪುಟಾಣಿಗಳ? ಉತ್ತಮ ಪುರುಷ ಯಾರು? ಕೃಷ್ಣ. ವೆರಿ ಗುಡ್ ಪುಟ, ಕೃಷ್ಣ ಅಲ್ವಾ? ನಾವಿವಾಗ ಉತ್ತಮ ಪುರುಷನ ಬಗ್ಗೆ ನಾವು ತಿಳ್ಕೊಂಡು ಭಗವಂತನ ಜೊತೆ ಸಂಪರ್ಕಕ್ಕೆ ಬರ್ತಾ ಇದೀವಿ. ಓಕೆ, ಇಲ್ಲಿ ಏನನ್ನ ನೋಡ್ತಾ ಇದ್ರೆ ಪುಟಾಣಿಗಳ? ಈ ಚಿತ್ರದಲ್ಲಿ ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಪ್ರತಿಬಿಂಬ. ಮರ ಮತ್ತೆ ಅದರದ ಪ್ರತಿಬಿಂಬ ಕಾಣಿಸ್ತಾ ಇದೆ ಅಲ್ವಾ? ಓಕೆ, ಅದ್ ಹೇಗೆ ಪ್ರತಿಬಿಂಬ ಬರ್ಲಿಕ್ಕೆ ಸಾಧ್ಯ ಆಯ್ತು? ಈ ಪ್ರತಿಬಿಂಬ ಹೇಗೆ ಬಂದಿದೆ ಪುಟಾಣಿಗಳ? ನೀರಿನಲ್ಲಿ. ನೀರಲ್ಲಿ ಅದು ಪ್ರತಿಫಲನಗೊಂಡಿದೆ ಅಲ್ವಾ? ಈ ಮೇಲ್ಗಡೆ ಇರೋ ಮರ ಇಲ್ಲಿ ನೀರಲ್ಲಿ ಪ್ರತಿಬಿಂಬ ಬಂದಿರೋದ್ರಿಂದ ನಮ್ಗೆ ಇಲ್ಲಿ ಹೇಗ್ ಕಾಣಿಸ್ತಾ ಇದೆ? ಈ ಮರ ಯಾವ ತರ ಕಾಣಿಸ್ತಾ ಇದೆ ನೀರಲ್ಲಿ ಪುಟಾಣಿಗಳ? ಉಲ್ಟಾ ಕಾಣಿಸ್ತಾ ಇದೆ ಅಲ್ವಾ? ಬೇರ್ಗಳು ಮೇಲ್ಗಡೆ ಇರೋ ತರ, ಮತ್ತೆ ಅದರ ಕೊಂಬೆ ರೊಂಬೆ ಎಲೆಗಳೆಲ್ಲ ಕೆಳಗಡೆ ಇರೋ ತರ ಕಾಣಿಸ್ತಾ ಇದೆ. ಈ ತರ ಮರವನ್ನ ಎಲ್ಲಾದ್ರೂ ನೋಡಿದ್ರೆ ಪುಟಾಣಿಗಳ? ಬೇರೆ ಮೇಲೆ ಇರೋ ತರ ಮತ್ತೆ ಕೊಂಬೆಗಳೆಲ್ಲ ಕೆಳಗಡೆ ಇರೋ ತರ, ಎಲೆಗಳು ಕೆಳಗಡೆ ಇರೋಂತ ಮರವನ್ನ ನೋಡಿದೀರಾ? ಇಲ್ಲ ಅಲ್ವಾ? ನೋಡಿ ಕೃಷ್ಣ ನಮ್ಗೆ ಏನನ್ನ ಹೇಳ್ತಾರೆ ನೋಡೋಣ. ಶ್ರೀ ಭಗವಾನು ಓಕೆ, ನಂಗೆ ಗಂಟ್ಲು ತುಂಬಾ ಇಟ್ಕೊಂಡ್ಬಿಟ್ಟಿದೆ, ಸಾರಿ ಪುಟಾಣಿಗಳ. ಶ್ರೀ ಭಗವಾನು ವಾಚ ಊರ್ಧ್ವ ಮೂಲಂ ಅಧಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವೇತ್. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನ ತಿಳಿದವನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಪುಟಾಣಿಗಳ. ಇಲ್ಲಿ ಕೃಷ್ಣ ಏನನ್ನ ಹೇಳ್ತಿದ್ದಾರೆ ಗೊತ್ತಾ ಪುಟಾಣಿಗಳ? ಇಲ್ಲಿ ನಿಮ್ಗೆ ಬೇರುಗಳು ಮೇಲಿದೆಯಲ್ಲ, ಮತ್ತೆ ಅದರ ಕೊಂಬೆ ರೊಂಬೆಗಳು ಕೆಳಗಡೆ ಇದೆಯಲ್ಲ, ಈ ಮರವನ್ನ ಭೌತಿಕ ಪ್ರಪಂಚಕ್ಕೆ ಹೋಲಿಸ್ತಾ ಇದ್ದಾರೆ.
ಯಾವ ಪ್ರಪಂಚಕ್ಕೆ ಹೋಲಿಸ್ತಾ ಇದ್ದಾರೆ? ಭೌತಿಕ ಭೌತಿಕ ಪ್ರಪಂಚ. ಭೌತಿಕ ಪ್ರಪಂಚ ಅಂದ್ರೆ ನಾವೇನಂತ ತಿಳ್ಕೊಂಡ್ವಿ ಪುಟಾಣಿಗಳ? ಆಧ್ಯಾತ್ಮಿಕ ಪ್ರಪಂಚ ಶಾಶ್ವತವಾಗಿರೋದು, ಭೌತಿಕ ಪ್ರಪಂಚ ಅದು ಶಾಶ್ವತವಾಗಿಲ್ಲ. ನೀವು ನೋಡಿದ್ರಿ ಅಲ್ವಾ, ಒಂದು ಗೋಲ್ಡನ್ ಮೊಟ್ಟೆ ತರ ನೋಡಿದ್ರಿ ಅಲ್ವಾ, ಬಂಗಾರದ ಮೊಟ್ಟೆ, ಅದ್ರೊಳಗಡೆ ಗರ್ಭೋದಕಶಾಹಿ ವಿಷ್ಣು ಹೋಗ್ತಾರೆ, ಅವರ ಹೊಕ್ಕಳಿನಿಂದ ಕಮಲದ ಹೂವು ಬರುತ್ತೆ, ಅದ್ರಲ್ಲಿ ಯಾರ ಜನನ ಆಗತ್ತೆ? ಯಾರ ಜನನ ಆಗತ್ತೆ? ಕಮಲದ ಹೂವಲ್ಲಿ ಬ್ರಹ್ಮ ಅಲ್ವಾ. ಬ್ರಹ್ಮ ಏನ್ ಮಾಡ್ತಾರೆ? 14 ಲೋಕವನ್ನ ಸೃಷ್ಟಿ ಮಾಡ್ತಾರಲ್ವಾ. 14 ಲೋಕವನ್ನ ಸೃಷ್ಟಿ ಮಾಡಿ ಅಲ್ಲಿ ಪ್ರತಿಯೊಂದು ಜೀವರಾಶಿಗಳಿಗೆ ದೇಹವನ್ನ ಕೊಡ್ತಾರೆ. ಬ್ರಹ್ಮ ದೇಹವನ್ನ ಕೊಡ್ತಾರೆ. ನಾವೆಲ್ಲನೂ ಸಹ ಭಗವಂತನ ಅಂಶಗಳು ಅಲ್ವಾ. ನಮ್ಗೆ ದೇಹವನ್ನ ಕೊಡೋರು ಯಾರು? ನಮ್ಗೆ ಡ್ರೆಸ್ ಅನ್ನ ಹೊಲ್ಕೊಡೋರು ಯಾರು? ನಮ್ಮ ಇಷ್ಟಕ್ಕೆ ಸರಿಯಾಗಿ ಬ್ರಹ್ಮ ಅಲ್ವಾ. ಈ 14 ಲೋಕಗಳನ್ನ ಒಳಗೊಂಡ ಈ ಬ್ರಹ್ಮಾಂಡವನ್ನ ಭೌತಿಕ ಪ್ರಪಂಚ ಅಂತ ಕರೀತಾರೆ ಪುಟಾಣಿಗಳ ಅಲ್ವಾ. ನೀವು ಪ್ರಳಯ ಅಂತ ಕೇಳಿದೀರಾ ಅಲ್ವಾ? ಪ್ರಳಯ ಆದಾಗ ಇದೆಲ್ಲ ನಾಶ ಆಗ್ಬಿಡುತ್ತೆ, ಈ 14 ಲೋಕಗಳು ನಾಶ ಆಗ್ಬಿಡತ್ತೆ. ಆದ್ರೆ ಆಧ್ಯಾತ್ಮಿಕ ಜಗತ್ತು ಯಾವತ್ತೂ ನಾಶ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಇಲ್ಲಿ ಕೃಷ್ಣ ಏನನ್ನ ಹೇಳ್ತಾ ಇದಾರೆ? ಈ ಭೌತಿಕ ಪ್ರಪಂಚವನ್ನ ಏನಕ್ಕೆ ಹೋಲಿಸ್ತಾ ಇದಾರೆ ಕೃಷ್ಣ? ಈ ಬುಡ ಮೇಲಿರುವಂತಹ ಮರಕ್ಕೆ ಹೋಲಿಸ್ತಾ ಇದ್ದಾರೆ. ಓಕೆ, ಗೊತ್ತಾಯ್ತಲ್ಲ ಪುಟಾಣಿಗಳ? ಇವಾಗ ಅಕಸ್ಮಾತ್ ಏನಾದ್ರೂ ನಿಮ್ಗೆ ಇಲ್ಲಿ ಕೆಳಗಡೆ ಮರ ಕಾಣಿಸ್ತಿದ್ಯಲ್ಲ, ಇಲ್ಲಿ ಯಾವ್ದಾದ್ರು ಒಂದ್ ಹಣ್ಣು ಕಾಣುತ್ತೆ ಅನ್ಕೊಳ್ಳಿ, ಚೆನ್ನಾಗಿರೋ ಹಣ್ಣು, ನೋಡದೆ ತಿನ್ಬೇಕನ್ಸತ್ತೆ. ಅವಾಗ ಅದನ್ನ ನೀವ್ ಹೇಗೆ ಪಡ್ಕೋತೀರಾ? ಈ ಮರದಲ್ಲಿರುವ ಹಣ್ಣನ್ನ ಪಡ್ಕೋಬೇಕಂದ್ರೆ ನೀವೇನ್ ಮಾಡ್ತೀರಾ ಪುಟಾಣಿಗಳ? ನೀರಿಗೆ ಧುಮುಕ್ಬಿಟ್ಟು ಅಥವಾ ಮರದಲ್ಲೇ ಇರುವ ಹಣ್ಣನ್ನು ಕಿತ್ಕೋತೀವಿ. ನೀರಲ್ಲಿ ಧುಮುಕಿದ್ರೆ ನಿಮ್ಗೆ ಇಲ್ಲಿ ಹಣ್ಣು ಸಿಗುತ್ತಾ? ಇಲ್ಲಿ ಪ್ರತಿಫಲನದಲ್ಲಿ ನಿಮ್ಗೆ ಹಣ್ಣು ಸಿಗುತ್ತಾ? ಮತ್ತೆ ಏನ್ ಮಾಡ್ಬೇಕು? ನಾವು ರಿಯಲ್ ಮರದಲ್ಲಿ ಹಣ್ಣು ಕಿತ್ಕೊಬೇಕು ಅಲ್ವಾ. ರಿಯಲ್ ಮರದಲ್ಲಿ ಹಣ್ಣು ಕಿತ್ಕೋಬೇಕು. ಆದ್ರೆ ನಮ್ಗೆ ಇವಾಗ ಭಗವಂತ ಏನ್ ಹೇಳ್ತಿದ್ದಾರೆ? ನಾವಿರೋ ಭೌತಿಕ ಪ್ರಪಂಚವನ್ನ ಏನಕ್ಕೆ ಹೋಲಿಸ್ತಾ ಇದ್ದಾರೆ? ಈ ಪ್ರತಿಬಿಂಬಕ್ಕೆ ಹೋಲಿಸ್ತಾ ಇದ್ದಾರೆ. ನಾವು ಈ ಪ್ರತಿಬಿಂಬವಾಗಿರುವ ಈ ಭೌತಿಕ ಪ್ರಪಂಚದಲ್ಲಿ ನಾವು ಇಲ್ಲಿ ಸಂತೋಷವನ್ನ ಹುಡುಕಿದ್ರೆ, ಆನಂದವನ್ನ ಹುಡುಕಿದ್ರೆ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಅದನ್ನೇ ನಮ್ಗೆ ಕೃಷ್ಣ ತಿಳಿಸ್ತಾ ಇರೋದು. ನಮ್ಗೆ ನಿಜವಾದ ಆನಂದ ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು? ನಾವು ಆಧ್ಯಾತ್ಮಿಕ ಲೋಕಕ್ಕೆ. ವೆರಿ ಗುಡ್ ಅಲ್ವಾ. ಇಲ್ಲಿ ಕೃಷ್ಣ ನಮ್ಗೆ ಏನನ್ನ ತಿಳಿಸ್ತಾ ಇದ್ದಾರೆ ಈ ಪುರುಷೋತ್ತಮ ಯೋಗದಲ್ಲಿ ಅಂದ್ರೆ ಇದು ಇಲ್ಲಿ ನಿಮ್ಗೆ ರಿಯಲ್ ಮರ ಕಾಣಿಸ್ತಾ ಇದೆಯಲ್ಲ, ಈ ಮರ ಬಂದು ಆಧ್ಯಾತ್ಮಿಕ ಪ್ರಪಂಚ. ಓಕೆ, ನಾವು ಆಸೆ ಪಟ್ವಿ. ಓಕೆ, ಇವಾಗ ಇಲ್ಲಿ ನೀರಿನಲ್ಲಿ ಇದು ಪ್ರತಿಫಲನಗೊಳ್ತಾ ಇದೆಯಲ್ವಾ, ಅದೇ ತರ ನಾವು ಆಸೆಯನ್ನ ಪಟ್ಟಿದ್ದಕ್ಕೆ ನಮ್ಗೆ ಈ ಭೌತಿಕ ಪ್ರಪಂಚವನ್ನ ಕೃಷ್ಣ ಸೃಷ್ಟಿ ಮಾಡಿ ಕೊಟ್ರು. ಸರಿ ಆಯ್ತು, ನೀವು ಎಂಜಾಯ್ ಮಾಡ್ಬೇಕಾ? ಆಯ್ತು, ನೀವು ಎಂಜಾಯ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ಲೋಕವನ್ನೇ ಅವರು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ನಮ್ಮನ್ನ ಆಯ್ತು ನಿಮ್ಮ ಆಸೆಗಳನ್ನ ತೀರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕಳಿಸಿ ಕೊಟ್ರು ಅಲ್ವಾ. ಈ ಭೌತಿಕ ಪ್ರಪಂಚ ಯಾವ್ದ್ರ ಮೇಲೆ ಪ್ರತಿಫಲನಗೊಂಡಿದೆ? ಈ ಭೌತಿಕ ಪ್ರಪಂಚ ಯಾವುದ್ರ ಮೇಲೆ ಪ್ರತಿಫಲನಗೊಂಡಿದೆ ಪುಟಾಣಿಗಳ? ಯಾವ್ದ್ರ ಪ್ರತಿಬಿಂಬ? ಆಸೆ ಅಲ್ವಾ. ನಮ್ಮೆಲ್ಲರ ಆಸೆಯಿಂದ ಇದು ಭೌತಿಕ ಪ್ರಪಂಚ ಬಂದಿದೆ ಅಲ್ವಾ. ಇಲ್ಲಿ ನಾವೆಷ್ಟೇ ಕಷ್ಟಪಟ್ರು ಸಹ ನಮ್ಗೆ ಇಲ್ಲಿ ನಿಜವಾದ ಸಂತೋಷ ಸಿಗೋದಿಲ್ಲ. ಯಾವ್ದು ನಿಜವಾಗಿರೋದು ಇಲ್ಲಿ ಸಿಗೋದಿಲ್ಲ, ಎಲ್ಲ ಟೆಂಪರರಿ ಆಗಿರೋದೇ ಸಿಗೋದು ಅಲ್ವಾ. ಹೇಗೆ ನೀವು ಇಲ್ಲಿ ಒಂದು ಚೆನ್ನಾಗಿರೋ ಹಣ್ಣನ್ನ ನೋಡಿದ್ರೆ ನೀವು ಅಲ್ಲಿ ಅದನ್ನ ಎಷ್ಟೇ ಕಷ್ಟಪಟ್ರು ಕಿತ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ಅದೇ ತರನೇ ನಾವಿಲ್ಲಿ ಎಷ್ಟೇ ಕಷ್ಟಪಟ್ರು ನಮ್ಗೆ ಆನಂದವನ್ನ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಬೇಕಂತಂದ್ರೆ ನಾವು ನಿಜವಾದ ಮರವನ್ನೇ ನಾವು ಸಂಪರ್ಕಿಸ್ಬೇಕು ಅಲ್ವಾ ಪುಟಾಣಿಗಳ. ಅದನ್ನ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಈ ಮರವನ್ನ ಯಾರು ಅರ್ಥ ಮಾಡ್ಕೊಂತಾರೋ ಅವ್ರನ್ನ ಕೃಷ್ಣ ಏನ್ ಹೇಳ್ತಿದ್ದಾರೆ? ವೇದಗಳನ್ನ ತಿಳಿದವನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆ, ಇವಾಗ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಕೃಷ್ಣ ಹೇಳ್ತಾ ಇದ್ದಾರೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಟಾಣಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ನೋಡಿ ಏನ್ ಹೇಳ್ತಾ ಇದಾರೆ? ಮಮೈವಾಂಶೋ ಜೀವಲೋಕೆ. ಎಲ್ಲ ಜೀವರಾಶಿಗಳು, ಬರೇ ಏನು ಮನುಷ್ಯರು ಅಥವಾ ದೇವತೆಗಳಲ್ಲ, ಅವರೊಬ್ರೇ ಅಲ್ಲ, ಎಲ್ಲ ಜೀವರಾಶಿಗಳು, 84 ಲಕ್ಷ ಜೀವರಾಶಿಗಳು ಏನೆಲ್ಲ ನೀವು ನೋಡ್ತಾ ಇದ್ದೀರಾ ಪುಟಾಣಿಗಳ, ಅವ್ರೆಲ್ಲರೂ ಸಹ ನೋಡಿ ಯಾರು ಹೇಳ್ತಾ ಇದಾರೆ? ಕೃಷ್ಣ ಏನ್ ಹೇಳ್ತಾ ಇದಾರೆ? ಅವರೆಲ್ಲ ನನ್ನ ಅಂಶ, ಮಮೈವಾಂಶೋ ಅಂತ ಹೇಳ್ತಾ ಇದಾರೆ ಅಲ್ವಾ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಅವಾಗ ನಮ್ಗೆ ಅನ್ಸುತ್ತೆ ಅಲ್ವಾ,
ಹಾ ಸರಿ ಆಯ್ತು, ನಾವೆಲ್ಲ ಭಗವಂತನ ಅಂಶ ಆದ್ರೆ ಭಗವಂತ ಅವರು ಎಂತಹ ಶಕ್ತಿಶಾಲಿ, ಬಲಶಾಲಿ, ಬುದ್ಧಿವಂತ ಅಂತವ್ರ ಮಕ್ಕಳಾಗಿ ನಾವ್ ಯಾಕೆ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಕಷ್ಟವನ್ನ ಪಡ್ತಾ ಇದೀವಿ? ಈ ಹುಟ್ಟು ಸಾವಿನ ಚಕ್ರಕ್ಕೆ ಸಿಕ್ಕಾಕೋತಾ ಇದೀವಿ. ನಾವಿಲ್ಲಿ ಇಷ್ಟೆಲ್ಲ ಕಷ್ಟ ಪಡ್ತಾ ಇದೀವಲ್ವಾ? ನಮ್ಗೆ ವಯಸ್ಸಾಗಕ್ ಇಷ್ಟ ಇಲ್ಲ, ಮುದುಕರಾಗ್ಬಿಡ್ತೀವಿ. ಮತ್ತೆ ನಮ್ಗೆ ಕಾಯಿಲೆ ಬೀಳ್ಲಿಕ್ಕೆ ಇಷ್ಟ ಇಲ್ಲ, ಕಾಯಿಲೆ ಬಂದ್ಬಿಡುತ್ತೆ ನಮ್ಗೆ ಅಲ್ವಾ? ಸೊ ಇದೆಲ್ಲ ಯಾಕೆ? ಜನ್ಮ ಮೃತ್ಯು ಜರಾ ವ್ಯಾಧಿ ನಮ್ಗೆ ಯಾಕೆ ಬರ್ತಾ ಇದೆ ಅಂತ ನಮ್ಗೆ ಅನ್ಸುತ್ತಲ್ವಾ? ಯಾಕೆ ಅಂತಂತಂದ್ರೆ ಈ ಭೌತಿಕ ಪ್ರಪಂಚವನ್ನೇ ಕೃಷ್ಣ ಸೃಷ್ಟಿ ಮಾಡಿರೋದು ಹಾಗೆ. ಯಾಕೆ ಅಂತಂದ್ರೆ ನಾವ್ ಆಸೆ ಪಟ್ವಿ. ಅದನ್ನ ನೋಡಿ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ, ಬದ್ಧ ಜೀವನ ನಾವೇ ಆಸೆ ಪಟ್ಟಿರೋದ್ರಿಂದ ನಾವು ಮನಸ್ಸನ್ನು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ ಅಲ್ವಾ? ಯಾರೋ ಒಬ್ರು ಕೇಳಿದ್ರಲ್ವಾ, 6 ಇಂದ್ರಿಯ ಅಂತ ಹೇಳ್ತಾ ಇದಾರೆ, 5 ಇಂದ್ರಿಯ ಅಲ್ವಾ, ಮನಸ್ಸನ್ನು ಇಂದ್ರಿಯ ಅಂತಿದಾರಲ್ವಾ ಅಂತ ಹೇಳ್ಬಿಟ್ಟು ನೋಡಿ ಕೃಷ್ಣ ಇಲ್ಲಿ ಅವರೇ ಹೇಳ್ತಾ ಇದಾರೆ, ಮನಶ್ಶಷ್ಟಾಣಿ ಇಂದ್ರಿಯ, ನಿಮ್ ಮನಸ್ಸು ಸೇರಿದಂತೆ ಮನಸ್ಸನ್ನು ಸೇರಿಸ್ಕೊಂಡು 6 ಇಂದ್ರಿಯಗಳು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಕೃಷ್ಣ. ನಾವು ಮನಸ್ಸನ್ನು ಸೇರಿಸ್ಕೊಂಡು ಆ 6 ಇಂದ್ರಿಯಗಳೊಡನೆ ನಾವು ಬಹುವಾಗಿ ನಾವು ಕಷ್ಟಪಡ್ತೀವಿ ಅಲ್ವಾ? ಇವಾಗ ನೋಡಿ, ನೀವು ಎಲ್ಲಾದ್ರೂ ಹೋಗ್ಬೇಕು ಟ್ರಿಪ್ ಅಂತಂದ್ರೆ, ನೀವು ಕಾರಲ್ಲಿ ಹೋಗ್ತಾ ಇದ್ದೀರಾ ಅನ್ಕೊಳ್ಳಿ, ಅಪ್ಪ ಡ್ರೈವ್ ಮಾಡ್ತಾ ಇದಾರೆ ಅನ್ಕೊಳ್ಳಿ, ನೀವ್ ಅವಾಗ ಹಿಂದೆ ಕುತ್ಕೊಂಡು ಏನ್ ಮಾಡ್ತೀರಾ ಪುಟಾಣಿಗಳ? ಹಿಂದೆ ಕುತ್ಕೊಂಡು ಏನ್ ಮಾಡ್ತೀರಾ? ನಾವು ಅಲ್ಲಿ ಏನೇನ್ ಕಾಣಿಸ್ತಾ ಇದೆಯೋ ವಿಂಡೋ ಇಂದ ಆಚೆ ಕಡೆ ಅದನ್ನೆಲ್ಲ ನೋಡ್ತಾ ಇರ್ತೀವಿ. ನಿಮ್ಗೇನಾದ್ರು ತುಂಬಾ ಟೆನ್ಷನ್ ಇರುತ್ತಾ ಹಿಂದೆ ಕುತ್ಕೊಂಡು? ಇಲ್ಲ, ಏನು ಟೆನ್ಷನ್ ಇಲ್ಲ ಅಲ್ವಾ? ಆರಾಮಾಗಿ ಸಂತೋಷವಾಗಿ ಕುತ್ಕೊಂಡು ಅದು ಇದು ಮಾತಾಡ್ಕೊಂಡು ತಿನ್ಕೊಂಡು ಕಿಟಕಿಯಿಂದ ನೋಡ್ಕೊಂಡು ಅಲ್ವಾ ಆರಾಮಾಗಿ ಸಂತೋಷವಾಗಿ ಜರ್ನಿ ಮಾಡ್ತೀರಾ. ಅದೇ ಅಕಸ್ಮಾತ್ ನೀವೇ ಡ್ರೈವ್ ಮಾಡ್ತಾ ಇರ್ತೀರಾ ಅನ್ಕೊಡಿ, ಅವಾಗ ನಿಮ್ಗೆ ಹೆಂಗಿರುತ್ತೆ ಮನಸ್ಥಿತಿ? ನಿಮ್ಮ ಮನಸ್ಸು ಹೆಂಗಿರುತ್ತೆ ಎಲ್ಲ ಕಾನ್ಸಂಟ್ರೇಷನ್ ಡ್ರೈವಿಂಗ್ ಅಲ್ಲೇ ಇರುತ್ತೆ ಅಲ್ವಾ? ಡ್ರೈವಿಂಗ್ ಮೇಲೆ ಇರುತ್ತೆ, ಪೆಟ್ರೋಲ್ ಇದೆಯಾ ಅಂತ ನೋಡ್ತಾ ಇರ್ತೀರಾ, ಮತ್ತೆ ಆ ಕಡೆ ಈ ಕಡೆ ವೆಹಿಕಲ್ ಬರ್ತಾ ಇದೆಯಾ ಅಂತ ನೋಡ್ತಾ ಇರ್ತೀರಾ, ರೋಡ್ ಸರಿ ಇದೆಯಾ ಅಂತ ನೋಡ್ತಾ ಇರ್ತೀರಾ, ನಾನ್ ಸರಿಯಾದ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೀನಾ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡಿರ್ತೀರಾ ಅಲ್ವಾ? ಇವಾಗ ನೀವು ನಿಮ್ಮೆಲ್ಲ ಭಾರವನ್ನ ನಿಮ್ಮ ತಂದೆ ಮೇಲೆ ಹಾಕ್ದಾಗ ನೀವು ಸಂತೋಷವಾಗಿರ್ತೀರಾ ಅಲ್ವಾ? ಅದೇ ತರನೇ ನಾವು ಸಹ ಇವಾಗ ಕೃಷ್ಣ ನಮ್ಮನ್ನ ನೋಡ್ಕೊಂತಾ ಇದ್ದಾಗ ನಮ್ಗೆ ಏನೋ ಒಂದು ಆತಂಕ ಇರೋದಿಲ್ಲ ಅಲ್ವಾ? ಇವಾಗ ನಾವೇನ್ ಮಾಡಕ್ ಹೊರಟಿದೀವಿ ಪುಟಾಣಿಗಳಲ್ಲಿ ಭೌತಿಕ ಪ್ರಪಂಚದಲ್ಲಿ? ಭೌತಿಕ ಪ್ರಪಂಚದಲ್ಲಿ ನಾವೇನಕ್ ಬಂದ್ವಿ? ನಾವು ಕೃಷ್ಣನನ್ನ ಬಿಟ್ಟು ಬಂದ್ವಿ ಅಲ್ವಾ? ನಮಗ್ ಬೇಡ ನೀನು ಕೃಷ್ಣ, ನಾವೇನೆ ನಾವು ಏನು ಇಂಡಿಪೆಂಡೆಂಟ್ ಆಗಿ ಎಂಜಾಯ್ ಮಾಡ್ಬೇಕು, ನಿನ್ನನ್ನ ಬಿಟ್ಟು ಎಂಜಾಯ್ ಮಾಡ್ಬೇಕಂತ ಕೃಷ್ಣ ಹೇಳಿದ್ರು. ನನ್ನನ್ನ ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೂ ಸಹ ನಾವು ಹಠ ಮಾಡಿದ್ವಿ. ಹಠ ಮಾಡಿದಕ್ಕೆ ಕೃಷ್ಣ ಏನ್ ಮಾಡಿದ್ರು, ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿ, ಸರಿ ಆಯ್ತು ನಿಮ್ಮ ಆಸೆಗಳನ್ನೆಲ್ಲ ನೀವು ತೀರಿಸ್ಕೊಡಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಇಲ್ಲಿ ಬಿಟ್ಟಿದ್ದಾರೆ ಅಲ್ವಾ? ಇವಾಗ ನೀವೇನಾದ್ರೂ ಅಮ್ಮ ಅಡ್ಗೆ ಮನೆಯಲ್ಲಿ ಚಪಾತಿ ಮಾಡ್ತಿರ್ತಾಳೆ ಅನ್ಕೊಳ್ಳಿ, ನಿಮ್ಗೂ ಚಪಾತಿ ಮಾಡ್ಬೇಕು ಅನ್ಸುತ್ತೆ, ಅವಾಗ ಹೋಗಿ ಅಮ್ಮನ ಹತ್ರ ಹಠ ಮಾಡ್ತೀರಾ, ಅಮ್ಮ ನಾನನ್ನು ಚಪಾತಿ ಮಾಡ್ತೀನಿ ಅಂತ. ಅವಾಗ ಅಮ್ಮ ಏನ್ ಹೇಳ್ತಾರೆ, ಪುಟ್ಟ ನೀನ್ ಇನ್ನ ಚಿಕ್ಕವಳು, ನಿನ್ಗೆ ಚಪಾತಿ ಮಾಡ್ಲಿಕ್ಕೆ ಆಗೋದಿಲ್ಲ, ನೀನ್ ಹೋಗಿ ಬೇರೆ ಆಟ ಆಡ್ಕೊ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ನೀವು ತುಂಬಾ ಹಠ ಮಾಡಿದ್ರೆ ಅಮ್ಮ ಏನ್ ಮಾಡ್ತಾರೆ ಪುಟಾಣಿಗಳ? ಏನ್ ಮಾಡ್ತಾರೆ ಅಮ್ಮ? ಸರಿ ಆಯ್ತು ನೀನೇ ಮಾಡು ಸರಿ ಆಯ್ತು ಅಂತ ಹೇಳ್ಬಿಡ್ತಾರ ಅಮ್ಮ? ಆಮೇಲೆ ಅವ್ರು ನಮ್ ಪಕ್ಕನೇ ನಿಂತಿರ್ತಾರೆ. ನಿಮ್ ಪಕ್ಕನೇ ನಿಂತ್ಕೊಂಡಿರ್ತಾರೆ ಅಲ್ವಾ? ಇಲ್ಲ ಅಂದ್ರೆ ತುಂಬಾ ಹಠ ಮಾಡಿದ್ರೆ ಏನ್ ಮಾಡ್ತಾರೆ? ಪ್ರತಿ ಸತಿ ನೀವು ಹಠ ಮಾಡ್ತಿದ್ದೀರಾ ಅಂತಂದ್ರೆ ಅಮ್ಮ ಹೋಗಿ ಒಂದ್ ಕಿಚನ್ ಸೆಟ್ ತಗೊಂಡ್ಬರ್ತಾಳೆ ಅಲ್ವಾ? ಕಿಚನ್ ಸೆಟ್ ತಗೊಂಡ್ಬಿಟ್ಟು, ಸರಿ ಇದ್ರಲ್ಲಿ ನೀನ್ ಅಡ್ಗೆ ಮಾಡ್ಕೋ, ನಿನ್ಗೆ ಚಪಾತಿ ಇಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಆಯ್ತು ನೀನೇ ಆಟ ಆಡ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ? ಸೊ ಅದೇ ತರನೇ ಭಗವಂತ ಏನ್ ಮಾಡಿದ್ರು, ನಾವ್ ಹಠ ಮಾಡಿದಿಕ್ಕೆ ಅವರು ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡಿದ್ರು. ಸರಿ ನೀನ್ ಒಡೆಯ ಆಗ್ಬೇಕಾ, ಆಯ್ತು ನೀನ್ ಇಲ್ಲಿ ಒಡೆಯ ಆಗುವಂತೆ, ನೀನು ಬಾಸ್ ತರ ಬಿಹೇವ್ ಮಾಡ್ಬೇಕಾ, ಆಯ್ತು ಬಿಹೇವ್ ಮಾಡುವಂತೆ ಅಂತ ಹೇಳ್ಬಿಟ್ಟು ನಮ್ಗೆ ಏನ್ ಮಾಡಿದ್ರು, ಇಲ್ಲಿ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿ ಕೊಟ್ರು ಅಲ್ವಾ? ನೀವ್ ಎಷ್ಟ್ ದಿವಸ ಅಂತ ಆಟ ಸಾಮಾನಲ್ಲಿ ಆಟ ಆಡ್ತೀರಾ ಪುಟಾಣಿಗಳ? ಎಷ್ಟ್ ದಿವಸ ಅಂತ ಆಟ ಸಾಮಾನಲ್ಲಿ ಆಟ ಆಡ್ತೀರಾ? ಅದು ಮುರ್ದೋಗೋ ತನಕ, ಹಾಳಾಗ ತನಕ ಆಟ ಆಡ್ತೀರಾ. ಆಮೇಲೆ ನೀವು ಹೈಸ್ಕೂಲ್ ಬರ್ತೀರಾ, ಕಾಲೇಜಿಗೆ ಬರ್ತೀರಾ, ಅಲ್ಲಿ ತನಕನೂ ಆಟ ಆಡ್ತಾನೆ ಇರ್ತೀರಾ ಆಟ ಸಾಮಾನಲ್ಲಿ? ಇಲ್ಲ ಇಲ್ಲ. ಚೆನ್ನಾಗಿರುತ್ತಾ ಆಟ ಸಾಮಾನಲ್ಲಿ ಆಟ ಆಡ್ಕೊಂಡಿದ್ರೆ? ಚೆನ್ನಾಗಿರುತ್ತಾ? ಇಲ್ಲ. ಎಲ್ಲಾರು ಏನಂತಾರೆ ಅವಾಗ ನಿಮ್ಮನ್ನ ನೋಡಿ? ನೀವೇನಾದ್ರೂ ಆಟ ಸಾಮಾನಲ್ಲಿ ಆಟ ಆಡ್ತಿದ್ರೆ ನಿಮ್ಮನ್ನ ನೋಡಿ ಏನಂತಾರೆ? ಚಿಕ್ಕ ಪಾಪು ಅಂತಾರೆ. ಚಿಕ್ಕ ಪಾಪುನ ಏನಂತಾರೆ ಪುಟಾಣಿಗಳ? ನೀನು ಅಂತ ಅಂತಾರೆ. ನಗ್ತಾರೆ ಅಲ್ವಾ? ಅದೇ ತರನೇ ಪುಟಾಣಿಗಳ ನಮ್ಮ ಸ್ಥಿತಿನೂ ಅದೇ ತರ. ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ.
ನಮ್ಗೆ ಕೃಷ್ಣ ಏನಕ್ಕೆ ಕಳ್ಸಿದ್ರು ಭೌತಿಕ ಪ್ರಪಂಚಕ್ಕೆ? ಸರಿ, ನಿಮ್ ತುಂಬಾ ಆಸೆಗಳಿದೆಯಲ್ವಾ, ಆ ಆಸೆಗಳನ್ನೆಲ್ಲ ನೀವು ಪೂರೈಸ್ಕೊಂಡು ಬೇಗ ನೀವು ನನ್ನ ಹತ್ರ ಬಂದ್ಬಿಡಿ ಅಂತ ನಮ್ಗೆ ಹೇಳಿದ್ರು. ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಪುಟಾಣಿಗಳ? ನಾವಿಲ್ಲಿ ನಮ್ಮ ಆಸೆಗಳನ್ನೆಲ್ಲ ಮುಗಿಸ್ಕೊಂಡು ನಾವು ಹೋಗ್ಲಿಕ್ಕೆ ನಾವು ರೆಡಿ ಆಗ್ತಾ ಇದೀವಾ? ಇಲ್ಲ. ಇಲ್ಲ. ನಾವೇನ್ ಮಾಡ್ತಾ ಇದೀವಿ? ನಾವ್ ಮತ್ತೆ ಮತ್ತೆ ಅದೇ ಕೆಲಸ ಮಾಡ್ತಾ ಇದೀವಿ. ನಮ್ಗೆ ನೋಡಿ, ಅಮೂಲ್ಯ ಜನ್ಮ, ಮನುಷ್ಯ ಜನ್ಮ ಕೊಟ್ಟಾಗ್ಲೂ ಸಹ ನಾವು ಪ್ರಾಣಿಗಳ ತರ ಇರ್ಬೇಕು ಅಂತ ನಾವು ಆಸೆ ಪಡ್ತೀವಿ ಅಲ್ವಾ? ನಮ್ಗೆ ಏನು ಮಾಂಸವನ್ನ ತಿನ್ಬೇಕು ಅಂತ ಆಸೆ ಪಡ್ತೀವಿ, 3 ಹೊತ್ತು ಸೋಮಾರಿ ತರ ನಿದ್ದೆ ಮಾಡ್ಬೇಕು ಅಂತ ಆಸೆ ಮಾಡ್ತೀವಿ, ದೇಹದ ಮೇಲೆ ಬಟ್ಟೆ ಹಾಕೊಂಡ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ, ಏನಂದ್ರೆ ಅದ್ ತಿನ್ಬೇಕು ಅಂತ ಇಷ್ಟ ಪಡ್ತೀವಿ ಅಲ್ವಾ? ನಮ್ಗೆ ಮನುಷ್ಯ ಜನ್ಮ ಕೊಟ್ಟಿರೋದು ಭಗವಂತ ಅದಕ್ಕ? ಇಲ್ಲ. ಯಾಕೆಂದ್ರೆ ಮನುಷ್ಯ ಜನ್ಮ ಯಾಕೆ ಕೊಟ್ಟಿದ್ದಾನೆ ಭಗವಂತ? ಬೇಗ ಅರ್ಥ ಮಾಡ್ಕೊಳ್ಳಿ, ನೀವ್ ಯಾಕೆ ಈ ಭೂಮಿಗೆ ಬಂದ್ರಿ, ಮತ್ತೆ ನೀವು ವಾಪಸ್ಸು ನಿಮ್ಮ ಜಾಗಕ್ಕೆ ಬರ್ಬೇಕು. ನಿಮ್ಮ ಜಾಗಕ್ಕೆ ಬರ್ಬೇಕು ಅಂದ್ರೆ, ನಿಮ್ಮ ನಿಜವಾದ ಮನೆಗೆ ಹೋಗ್ಬೇಕಂದ್ರೆ ಮನುಷ್ಯ ಜನ್ಮದಿಂದ ಮಾತ್ರ ಸಾಧ್ಯ ಅಲ್ವಾ? ಅದನ್ನ ನಾವ್ ಇಲ್ಲಿ ಅರ್ಥ ಮಾಡ್ಕೋಬೇಕು ಮನುಷ್ಯ ಜನ್ಮದಲ್ಲಿ. ಅದ್ಬಿಟ್ಟು ನಾವ್ ಮತ್ತೆ ಇಲ್ಲಿ ಇವಾಗ ಚಿಕ್ಕ ಮಕ್ಳು ಯಾವ ತರ ಆಟ ಸಾಮಾನಲ್ಲೇ ಆಟ ಆಡ್ತಾರೆ, ಅದೇ ತರ ದೊಡ್ಡವರಾದ್ರೂ ಆಟ ಆಡಿದ್ರೆ ಹೇಗೆ ಎಲ್ಲರೂ ನಗ್ತಾರೋ, ಅದೇ ತರನೇ ಯಾರೆಲ್ಲ ನಿಜವಾದ ಬುದ್ಧಿವಂತರಿದ್ದಾರೆ, ಸಾಧು ಸಂತರು ಅವರೆಲ್ಲ ಇದ್ದಾರೆ, ಅವರೆಲ್ಲ ನಮ್ಮನ್ನ ನೋಡ್ ನಗ್ತಾ ಇದ್ದಾರೆ. ಅಯ್ಯೋ, ಮನುಷ್ಯ ಜನ್ಮ ಸಿಕ್ತಾಗ ಇವ್ರು ಏನ್ ಮಾಡ್ತಾ ಇದಾರೆ, ಅರ್ಥನೇ ಮಾಡ್ಕೋತಿಲ್ವಲ್ಲ, ಚಿಕ್ಕ ಮಕ್ಕಳ ತರ ಆಟ ಸಾಮಾನಲ್ಲಿ ಆಟ ಆಡ್ತಿದ್ದಾರೆ ಅನ್ನೋ ತರ ನಮ್ಗೂ ಅವರು ನೋಡಿ ನಗ್ತಾ ಇದ್ದಾರೆ. ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ. ಅರ್ಥ ಆಯ್ತಲ್ಲ ಪುಟಾಣಿಗಳ ಏನು ಅಂತ ಇದು? ಓಕೆ. ಇಲ್ಲಿ ನಮ್ಗೆ ತುಂಬಾ ಮುಖ್ಯವಾದದನ್ನ ನಾವು ಮತ್ತೆ ಇಲ್ಲಿ ತಿಳ್ಕೊಬೇಕು. ಇಲ್ಲಿ ಏನಂತಂದ್ರೆ, ಶರೀರಂ ಯದ ವಾಪ್ನೋತಿ ಯಚ್ಚಾಪ್ಯುತ್ಕ್ರ ಮತೀಶ್ವರ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧ ನಿವಾಶಯತ್. ಓಕೆ, ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಅಂದ್ರೆ, ಇವಾಗ ನಾವು ಆತ್ಮ ಅಲ್ವಾ, ನಮ್ಗೆ ಎಷ್ಟು ಹೊದಿಕೆಗಳಿದೆ ಪುಟಾಣಿಗಳ? ಎಷ್ಟು ಶರೀರಗಳಿದೆ? ನಮಗೆ ಎರಡು ಶರೀರಗಳು. ಯಾವ್ಯಾವ್ದು? 2 ಶರೀರಗಳು ಯಾವ್ದ್ಯಾವ್ದು? ಸೂಕ್ಷ್ಮ ಶರೀರ ಮತ್ತೆ ನಮ್ಮ ದೇಹ. ಸ್ಥೂಲ ಶರೀರ ಅಲ್ವಾ? ಸೂಕ್ಷ್ಮ ಶರೀರ ಮತ್ತೆ ಸ್ಥೂಲ ಶರೀರ. ನಾವಿವಾಗ ನಮ್ಮ ದೇಹವನ್ನ ಬಿಟ್ಮೇಲೆ, ಅಂದ್ರೆ ನಾವು ಸತ್ತು ಹೋದ್ಮೇಲೆ ಇವಾಗ ನಮ್ಮ ಆತ್ಮ ಏನ್ ಮಾಡುತ್ತೆ ಅಂತ ನಾವು ತಿಳ್ಕೊಂಡ್ವಿ, ಅದು ಬೇರೆ ಇನ್ನೊಂದು ಹೊಸ ಶರೀರಕ್ಕೆ ಹೋಗುತ್ತೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಇವಾಗ ಹೊಸ ಶರೀರಕ್ಕೆ ಹೋಗ್ದಾಗ ಅದು ಸೂಕ್ಷ್ಮ ಶರೀರ ಏನಾಗತ್ತೆ? ಅದು ಇವಾಗ ಪ್ರಶ್ನೆ. ಸೂಕ್ಷ್ಮ ಶರೀರ ಏನಾಗುತ್ತೆ ಪುಟಾಣಿಗಳ? ಅದು ಸಹ ಸ್ಥೂಲ ಶರೀರದ ಜೊತೆ ಉಳ್ಕೊಳುತ್ತೋ ಅಥವಾ ಅದು ಆತ್ಮದ ಜೊತೆ ಹೊಸ ಶರೀರಕ್ಕೆ ಹೋಗುತ್ತಾ? ಹರೇ ಕೃಷ್ಣ. ಹೇಳಿ ಬೇಗ ಬೇಗ. ನಾನು ಇದಕ್ಕಿಂತ ಮುಂಚೆನೂ ಸಹ ಒಂದ್ಸತಿ ಹೇಳ್ದೆ ಅಲ್ಲ, ನಾವು ನಮ್ಮ ದೇಹ ಅದು ಸತ್ತು ಹೋದ್ಮೇಲೆ ನಮ್ಮ ಸೂಕ್ಷ್ಮ ಶರೀರ ಏನಾಗತ್ತೆ ಅಂತ ನಾನು ಹೇಳಿದೀನಿ, ಒಂದ್ಸತಿ ಜ್ಞಾಪಿಸ್ಕೊಳ್ಳಿ. ನಮ್ಮ ಸೂಕ್ಷ್ಮ ಶರೀರ ಏನ್ ಮಾಡುತ್ತೆ? ಆತ್ಮದ ಜೊತೆ ಅದು ಇನ್ನೊಂದು ಶರೀರಕ್ಕೆ ಹೋಗುತ್ತೆ. ಇವಾಗ ಬರೇ ಸಾವಂತ ಬರೋದು ಯಾವ ಶರೀರಕ್ಕೆ? ಬರೇ ಈ ಸ್ಥೂಲ ಶರೀರಕ್ಕೆ ಮಾತ್ರ. ನಮ್ಮ ಸೂಕ್ಷ್ಮ ಶರೀರ ನಾವ್ ಯಾವುದೇ ಒಂದು ದೇಹವನ್ನ ಪಡೆದಾಗ, ಯಾವುದೇ ಒಂದು ಸ್ಥೂಲ ಶರೀರವನ್ನ ಪಡೆದಾಗ ನಮ್ಮ ಸೂಕ್ಷ್ಮ ಶರೀರ ಅದ್ರ ಜೊತೆನೆ ಹೋಗುತ್ತೆ ಪುಟಾಣಿಗಳ. ಹೇಗೆ ಗಾಳಿ ಗಂಧವನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡ್ ಹೋಗುತ್ತೋ, ಅದೇ ತರನೇ ನಮ್ಮ ಆತ್ಮ ಒಂದು ಶರೀರವನ್ನ ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋದಾಗ ತನ್ನ ಜೊತೆ ಏನನ್ನ ಕರ್ಕೊಂಡು ಹೋಗುತ್ತೆ ಪುಟಾಣಿಗಳ? ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ. ಅದಕ್ಕೇನೆ ನಮ್ಗೆ ಇವಾಗ ತುಂಬಾ ಮುಖ್ಯವಾಗಿ ಏನ್ ಹೇಳ್ತಾರೆ, ಯಾವಾಗ್ಲೂ ಸಹ ನೋಡಿ ನಮ್ಗೆ ಕೃಷ್ಣ ಏನ್ ಹೇಳ್ತಾರೆ? ಮನಸ್ಸನ್ನ ಪರಿಶುದ್ಧ ಮಾಡ್ಕೊಳ್ಳಿ, ಮನಸ್ಸನ್ನ ಪರಿಶುದ್ಧ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇವಾಗ ನೋಡಿ, ನಮ್ಮ ಮನಸ್ಸು ಕೋತಿಯ ಶರೀರದಲ್ಲಿ ಇದ್ದಾಗ ಯಾವ ತರ ಇರುತ್ತೆ? ಅದಕ್ಕೆ ಕೋತಿ ಬುದ್ಧಿನೇ ಇರುತ್ತೆ ಅಲ್ವಾ? ಕತ್ತೆ ಶರೀರದಲ್ಲಿ ಇದ್ರೆ ಕತ್ತೆ ಬುದ್ಧಿ, ಹಂದಿ ಶರೀರದಲ್ಲಿ ಇದ್ರೆ ಹಂದಿ ಬುದ್ಧಿ ಅಲ್ವಾ? ಅದನ್ನೆಲ್ಲಾದು ಒತ್ಕೊಂಡು ನೆಕ್ಸ್ಟ್ ಶರೀರಕ್ಕೆ ಹೋಗ್ತಾ ಇರುತ್ತೆ. ಆ ಬುದ್ಧಿಗಳನ್ನೆಲ್ಲ ಮನಸ್ಥಿತಿಯನ್ನ ತಗೊಂಡ್ ಹೋಗ್ತಾ ಇರುತ್ತೆ. ಅದಕ್ಕೆ ಮನುಷ್ಯ ಜನ್ಮ ಬಂದಾಗ ಅದನ್ನ ಪರಿಶುದ್ಧ ಮಾಡ್ಕೋಬೇಕು. ಪರಿಶುದ್ಧ ಮಾಡ್ಕೊಂಡು ನಾನ್ ಯಾರು, ನನ್ನ ಕರ್ತವ್ಯ ಏನು, ನನ್ನ ಭಗವಂತನ ಮಗುವಾಗಿ ಭಗವಂತನ ಅಂಶವಾಗಿ ನಾನು ಭಗವಂತನ ಸೇವೆ ಮಾಡ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಮನಸ್ಸು ಆ ಸ್ಥಿತಿಗೆ ಬಂದ್ರೆ, ಆ ಸಮಚಿತ್ತಕ್ಕೆ ಬಂದ್ರೆ ಅಷ್ಟನೇ ನಾವು ಭಗವಂತನ ಲೋಕಕ್ಕೆ ಹೋಗೋ ಅರ್ಹತೆನ ನಾವು ಪಡ್ಕೋತೀವಿ. ಅದನ್ನ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಮನಸ್ಸು ಏನಾಗತ್ತೆ? ಸೂಕ್ಷ್ಮ ಶರೀರ ಅದು ನಮ್ಮ ಆತ್ಮ ಹೊಸ ಶರೀರಕ್ಕೆ ಹೋದಾಗ ಗಾಳಿ ಹೇಗೆ ಗಂಧವನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡ್ ಹೋಗುತ್ತೋ, ಅದೇ ತರನೇ ನಮ್ಮ
ಆತ್ಮ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಸೂಕ್ಷ್ಮ ಶರೀರವನ್ನ ಅದು ತಗೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ನೋಡಿ ಪುಟಾಣಿಗಳಲ್ಲಿ ಕಾಣಿಸ್ತಾ ಇದೆಯಾ ನಿಮ್ಗೆ? ನೋಡಿ ಇದು ಆಧ್ಯಾತ್ಮಿಕ ಪ್ರಪಂಚ. ನೋಡಿ ರಾಧಾ ಕೃಷ್ಣ ಎಲ್ಲ ಇದ್ದಾರೆ ಅಲ್ವಾ, ಎಷ್ಟು ಸುಂದರವಾಗಿದೆ. ಇದು ನಾವಿರೋ ಪ್ರಪಂಚ ಅಂದ್ರೆ ಭೌತಿಕ ಪ್ರಪಂಚ. ನೋಡಿ ಇಲ್ಲಿ ಉನ್ನತವಾದ ಲೋಕ ಯಾವುದು? ನಮ್ಮ ಭೌತಿಕ ಪ್ರಪಂಚದಲ್ಲಿ ಬ್ರಹ್ಮನ ಲೋಕ ಅಲ್ವಾ. ಅದಾದ್ಮೇಲೆ ಭೂವರ್ ಲೋಕ, ಜಲಲೋಕ, ತಪಲೋಕ ಎಲ್ಲ ಇದೆ. ಅದಕ್ಕಿಂತ ಕೆಳಗಡೆ ನಾವೆಲ್ಲ ಇರೋ ಜಾಗ ಅಂದ್ರೆ ಭೂಮಿ ಅಲ್ವಾ. ಇನ್ನ ಕೆಳಗಡೆ ಎಲ್ಲ ನೋಡಿ ಇಲ್ಲೆಲ್ಲ ಪ್ರಾಣಿಗಳು ಅದೆಲ್ಲ ಇದ್ದಾರೆ ಅಲ್ವಾ. ಈ ತರ ನಾವೇನ್ ಮಾಡ್ತಾ ಇದೀವಿ? ನಾವು ಪುಣ್ಯ ಮಾಡಿದಾಗ ಮೇಲಿನ ಲೋಕಕ್ಕೆ ಹೋಗ್ತೀವಿ, ಪಾಪ ಮಾಡಿದ್ರೆ ಕೆಳಗಡೆ ಬರ್ತೀವಿ. ಇದೇ ತರ ನಾವು ಮೇಲೆ ಕೆಳಗೆ ಮೇಲೆ ಕೆಳಗಡೆ ಇದೇ ಮರದಲ್ಲಿ ಸುತ್ತಾ ಇದೀವಿ. ಮಾಡಿರೋ ಕೆಲಸವನ್ನೇ ನಾವು ಮಾಡ್ತಾ ಇದೀವಿ. ಇವಾಗ ಯಾರಾದ್ರೂ ಒಬ್ರು ಫೇಲ್ ಆಗಿ ಸೇಮ್ ಕ್ಲಾಸ್ ಅಲ್ಲಿ ಇದ್ರೆ ನಮ್ಗೆ ಏನ್ ಅನ್ಸುತ್ತೆ? ಅವ್ರನ್ನ ತುಂಬಾ ಬುದ್ಧಿವಂತ ಅಂತೀವ. ಅವರು ವರ್ಷ ಆದ್ಮೇಲೆ ವರ್ಷ ಅವರು 3ನೇ ಕ್ಲಾಸ್ ಅಲ್ಲೋ 2ನೇ ಕ್ಲಾಸ್ ಅಲ್ಲೇ ಅಲ್ಲೇ ಇದ್ರೆ ನಾವು ಅವ್ರನ್ನ ಏನ್ ಅಂತೀವಿ? ಎಷ್ಟು ದಡ್ಡ ಅಂತೀವಿ ಅಲ್ವಾ. ಇವಾಗ ನಾವ್ ಮಾಡ್ತಿರೋದು ಅದನ್ನೇ. ಮೇಲೆ ಹೋಗ್ತೀವಿ, ಕೆಳಗಡೆ ಬರ್ತೀವಿ, ಮೇಲೆ ಹೋಗ್ತೀವಿ, ಕೆಳಗಡೆ ಬರ್ತೀವಿ. ಮಾಡಿದ್ದಾನೆ ನಾವು ಮಾಡ್ತಾ ಇದೀವಿ. ಅದಕ್ಕೆ ಕೃಷ್ಣ ನಮ್ಗೆ ಏನ್ ಹೇಳ್ತಾ ಇದಾರೆ? ನೀವು ಈ ಮರವನ್ನ ಕತ್ತರಿಸಿ, ದೃಢವಾಗಿ ಕತ್ತರಿಸಿ, ಅವಾಗ ನೀವು ಎಲ್ಲಿಗ್ ಬರ್ತೀರಾ ಅಂತಂದ್ರೆ ನೀವು ನನ್ನ ಲೋಕಕ್ಕೆ ಬರ್ತೀರಾ. ನನ್ನ ಲೋಕಕ್ಕೆ ಯಾರು ಬಂದ್ರು ಸಹ ಅವರು ಮತ್ತೆ ವಾಪಸ್ಸು ಈ ದುಃಖಗಳ ತವರಾದ ಈ ಈ ಭೌತಿಕ ಪ್ರಪಂಚಕ್ಕೆ ಮತ್ತೆ ಬರೋದು ಬೇಕಾಗಿಲ್ಲ. ಅವರು ನನ್ನ ಜೊತೆ ಶಾಶ್ವತವಾಗಿ ಇರಬಹುದು, ಸಂತೋಷವಾಗಿರ್ಬೋದು ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಭಯ ಅಲ್ವಾ. ನಮಗ್ ಗೊತ್ತಿರೋದು ಇದೊಂದೇ ಪ್ರಪಂಚ. ಯಾರು ಸಹ ಕೃಷ್ಣನ ಲೋಕದಿಂದ ವಾಪಸ್ ಬಂದು ಹೇಳಿಲ್ಲ ನಮ್ಗೆ ಅಲ್ವಾ. ಕೃಷ್ಣನ ಲೋಕಕ್ಕೆ ಹೋಗಿದ್ದೆ, ಅದೆಷ್ಟು ಸುಂದರವಾಗಿದೆ ಗೊತ್ತಾ ಅಂತ ಹೇಳ್ಬಿಟ್ಟು ನಮ್ಗೆ ಯಾರನ್ನೂ ಸಹ ಮಾಹಿತಿ ಕೊಟ್ಟಿಲ್ಲ. ಅದಕ್ಕೆ ನಮ್ಗೆ ತುಂಬಾ ಭಯ. ಇದು ಇರೋದೇ ಒಂದು ಪ್ರಪಂಚ. ಅದನ್ನ ದೃಢವಾಗಿ ಕತ್ತರಿಸ್ಬಿಟ್ಟು ನೀವು ದೃಢ ಮನಸ್ಸಿಂದ ಕತ್ತರಿಸಿದ್ರೆ ನೀವು ನನ್ನ ಲೋಕಕ್ಕೆ ಬರ್ತೀರಾ ಅಂತ ಹೇಳ್ಬಿಟ್ಟು ನೀನ್ ಹೇಳ್ತಾ ಇದೆಯಲ್ಲ, ನನಗೆ ನಿಮ್ಮ ಲೋಕದ ಬಗ್ಗೆ ಗೊತ್ತಿಲ್ಲ ಅಂತ ನಾವ್ ಹೇಳಿದ್ರೆ ಕೃಷ್ಣ ಅದಕ್ಕೆ ಏನ್ ಹೇಳ್ತಾರೆ ನೋಡಿ. ಇವಾಗ ಹೇಳ್ತಾ ಇದ್ದಾರೆ ಕೃಷ್ಣನ ಲೋಕದ ಬಗ್ಗೆ ಇವಾಗ ನಮ್ಗೆ ವಿವರಣೆಯನ್ನ ಕೊಡ್ತಾ ಇದ್ರೆ ಪುಟಾಣಿಗಳ. ನಾವು ಕೃಷ್ಣನ ಲೋಕಕ್ಕೆ ಹೋಗೋದು ಹೇಗೆ ಪುಟಾಣಿಗಳ? ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ. ಯಾವ್ದಾದ್ರು ಒಂದು ಸ್ಪೇಸ್ ಶಟಲ್ ಇದೆಯಾ ಕೃಷ್ಣನ ಲೋಕಕ್ಕೆ ಹೋಗೋದಿಕ್ಕೆ? ಸ್ಪೇಸ್ ಶಿಪ್ ಏನಾದ್ರು ಇದೆಯಾ? ನೋಡಿ ಇಲ್ಲಿ ಅಲ್ಲ, ಇವರು ಪ್ರಭುಜಿ ಹೋಗ್ತಾ ಇದ್ದಾರೆ ಅಲ್ವಾ. ಸೊ ಇಲ್ಲಿ ನೋಡಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ನಾವು ಕೃಷ್ಣ ಲೋಕಕ್ಕೆ ಹೋಗೋ ಸೇತುವೆ ಯಾವುದು? ಭೌತಿಕ ಪ್ರಪಂಚದಿಂದ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಕೃಷ್ಣ ಮಹಾಮಂತ್ರ. ಯಾವ್ದಾದ್ರು ರಾಕೆಟ್ ಇಂದ ಹೋಗ್ಲಿಕ್ಕೆ ಸಾಧ್ಯನಾ ನಾವು? ಇಲ್ಲ ಅಲ್ವಾ. ಇವಾಗ ನಮ್ಗೆ ಕೃಷ್ಣ ಅವರ ಲೋಕದ ಬಗ್ಗೆ ಅವರೇ ತಿಳಿಸಿ ಕೊಡ್ತಾ ಇದಾರೆ. ಯಾಕಂದ್ರೆ ನಮ್ಗೆ ಯಾರಿಗೂ ಸಹ ಕೃಷ್ಣನ ಲೋಕದ ಬಗ್ಗೆ ಮಾಹಿತಿ ಇಲ್ಲ. ನೋಡಿ ಕೃಷ್ಣ ಹೇಳ್ತಾ ಇದಾರೆ, ನನ್ನ ಲೋಕ ತುಂಬಾ ಸುಂದರವಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಎಷ್ಟು ಸುಂದರವಾಗಿದೆ ಅಂತಂದ್ರೆ ನೋಡಿ ಇಲ್ಲಿ ಡಿಫ್ರೆನ್ಸ್ ಹೇಳ್ತಾ ಇದಾರೆ. ನೋಡಿ ಇಲ್ಲಿ ಭೌತಿಕ ಪ್ರಪಂಚ ಇದು ಬರೇ ಇದೇನು ಅಶಾಶ್ವತವಾಗಿರೋದು. ಪ್ರಳಯ ಆದಾಗ ಎಲ್ಲವೂ ನಾಶವಾಗಿ ಹೋಗುತ್ತೆ. ಆದ್ರೆ ಈ ಆಧ್ಯಾತ್ಮಿಕ ಪ್ರಪಂಚ ಅದು ಯಾವಾಗ್ಲೂ ಶಾಶ್ವತವಾಗಿರುತ್ತೆ. ಮತ್ತೆ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಇಲ್ಲಿ ನಿಜವಾದ ಪ್ರೀತಿ ಅಂತ ಇರೋದಿಲ್ಲ ಅಲ್ವಾ. ಇವಾಗ ನೋಡಿ, ಎಲ್ಲದಕ್ಕಿಂತ ತುಂಬಾ ಶುದ್ಧವಾದ ಪ್ರೀತಿ ಅಮ್ಮನ ಪ್ರೀತಿ. ಆದ್ರೂ ಸಹ ಅಮ್ಮ ಮನ್ಸಲ್ಲಿ ಯಾವ್ದೋ ಒಂದು ಮೂಲೆಯಲ್ಲಿ ಇಟ್ಕೊಂಡಿರ್ತಾಳೆ, ನನ್ನ ಮಗು ದೊಡ್ಡವನಾದ್ಮೇಲೆ ಚೆನ್ನಾಗ್ ಓದಿದ್ಮೇಲೆ ಅವನು ನನ್ನನ್ನ ಚೆನ್ನಾಗ್ ನೋಡ್ಕೊಳ್ಳಿ ಅನ್ನೋ ಒಂದು ಯಾವ್ದೋ ಒಂದು ಚಿಕ್ಕ ಆಸೆ ಆದ್ರೂ ಇರುತ್ತೆ. ಆದ್ರೆ ಈ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅದ್ಯಾವುದೂ ಇರೋದಿಲ್ಲ. ಈ ಅನ್ಯಾಭಿಲಾಷಿತ ಶೂನ್ಯ, ಯಾವುದೇ ಒಂದು ಅಭಿಲಾಷೆ ಇಲ್ಲ. ಯಾರನ್ನಾದ್ರೂ ಇಷ್ಟ ಪಡ್ಬೇಕಂತಂದ್ರೆ ಪ್ರತಿಯಾಗಿ ಅವರಿಂದ ಏನನ್ನೂ ಅವರು ಬಯಸೋದಿಲ್ಲ. ಅಲ್ಲಿ ನಿಜವಾದ ಸಂಬಂಧಗಳು ಇರುತ್ತೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ. ಮತ್ತೆ ನಿಜವಾದ ಸಂತೋಷ. ಇಲ್ಲಿ ನಮ್ಗೆ ಏನ್ ಸಂತೋಷ ಇದ್ರೂ ಸಹ ಅದು ಶಾಶ್ವತವಾಗಿಲ್ಲ ಅಲ್ವಾ. ಇವಾಗ ನೋಡಿ, ನಾನು ಎಷ್ಟು ಕಷ್ಟಪಟ್ಟು ಮೊಬೈಲ್ ತಗೊಂಡಾಗ ನನಗೆ ತುಂಬಾ ಸಂತೋಷ. ಆಮೇಲೆ ಏನಾಗುತ್ತೆ, ಹೊಸ ಮಾಡೆಲ್ ಬಂದ ತಕ್ಷಣ ನನಗೆ ಅಯ್ಯೋ ಬೇಜಾರಾಗುತ್ತೆ. ಅಯ್ಯೋ ಇನ್ನೊಂದ್ ಸ್ವಲ್ಪ ದಿವಸ ಕಾದಿದ್ರೆ ನನಗೆ ಚೆನ್ನಾಗಿರೋ ಮಾಡೆಲ್ ಸಿಗ್ತಾ ಇತ್ತಲ್ವಾ ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಈ ಭೌತಿಕ ಪ್ರಪಂಚದಲ್ಲಿರುವ ಆಸೆ ಅಂತ ನಮ್ಗೆ ಏನಿಲ್ಲಿ ಇದೆಯೋ ಅದು ಶಾಶ್ವತವಾಗಿರೋದಲ್ಲ. ಆದ್ರೆ ಆ ಕೃಷ್ಣನ ಲೋಕದಲ್ಲಿರೋ ಆನಂದ ಅದು ನಿಜವಾದ ಆನಂದ. ಮತ್ತೆ ಸಂಬಂಧಗಳು ಅಷ್ಟೇ. ಇಲ್ಲಿರೋ ಸಂಬಂಧಗಳು ಸಹ ಟೆಂಪರರಿ. ಇವಾಗ ನೋಡಿ, ನೀವು ನಿಮ್ ಫ್ರೆಂಡ್ ತುಂಬಾ ಕ್ಲೋಸ್ ಇರ್ತೀರಾ ಅನ್ಕೊಳ್ಳಿ. ಎಷ್ಟೊಂದ್ ದಿವಸ ಕ್ಲೋಸ್ ಆಗಿರ್ತೀರಾ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನೀವು 6th ಸ್ಟ್ಯಾಂಡರ್ಡ್ ತನಕ ಕ್ಲೋಸ್ ಆಗಿರ್ತೀರಾ. 7th ಸ್ಟ್ಯಾಂಡರ್ಡ್ ಬಂದಾಗ ನೀವು ಇಬ್ಬರಲ್ಲಿ ಏನೋ ಒಂದು ಮನಸ್ತಾಪ ಬರುತ್ತೆ. ಅವಾಗ ಏನ್ ಮಾಡ್ತೀರಾ, ನೀವು 2 ಬಿಟ್ಬಿಡ್ತೀರಾ ಅಲ್ವಾ. ಆಮೇಲೆ ನೀವು ಮಾತೇ ಆಡ್ಸೋದಿಲ್ಲ ಅಲ್ವಾ. ಇಲ್ಲಿರೋ ಸಂಬಂಧಗಳು ಹಾಗೆ ನೋಡಿ, ಹಿಂದಿಂದೆಲ್ಲ ಮರ್ತೋಗ್ಬಿಡ್ತಾರೆ. ನೀವೆಲ್ಲ ಎಷ್ಟೇ ಕ್ಲೋಸ್ ಆಗಿದ್ರು ಹಳೇದೆಲ್ಲ ಅವರು ಮರ್ತೋಗ್ಬಿಡ್ತಾರೆ. ಅದಕ್ಕೆ ಇಲ್ಲಿರೋ ಸಂಬಂಧಗಳು ಇದು ತಾತ್ಕಾಲಿಕವಾದ ಸಂಬಂಧಗಳು. ಮತ್ತೆ
ಇಲ್ಲಿರೋದೇ ದುಃಖ. ಯಾಕಂದ್ರೆ ಭಗವಂತ ಸೃಷ್ಟಿ ಮಾಡೋದೇ ಇದನ್ನ ಹಾಗೆ, ದುಃಖಾಲಯಂ ಅಶಾಶ್ವತಂ. ನಾವೇನ್ ಮಾಡಕ್ ಹೊರಟಿದೀವಿ, ಇಲ್ಲಿ ಸಂತೋಷವನ್ನ ಹುಡುಕ್ತಾ ಇದೀವಿ. ಅದು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಭಗವಂತ ಸೃಷ್ಟಿ ಮಾಡಿರೋದೇ ಹಾಗೆ. ನೀವು ಜೈಲಲ್ಲಿ ಹೋಗ್ಬಿಟ್ಟು ಅಲ್ಲಿ ಸಂತೋಷವಾಗಿರ್ಬೇಕು ಅಂದ್ರೆ ಸಾಧ್ಯ ಆಗತ್ತಾ ಪುಟಾಣಿಗಳ? ಜೈಲಲ್ಲಿ ಹೋಗ್ಬಿಟ್ರೆ ಸಂತೋಷ ಸಿಗ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಅದೇ ತರನೇ ಈ ಭೌತಿಕ ಪ್ರಪಂಚನೂ ಸಹ ಜೈಲಿಗೆ ಹೋಲಿಸ್ತಾರೆ. ಇಲ್ಲೂ ಸಹ ನಾವು ಸಂತೋಷವನ್ನ ನಾವು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿರೋದೇ ದುಃಖ. ಮತ್ತೆ ಈ 4 ತೊಂದರೆಗಳಿದೆಯಲ್ಲ, ತಾಪತ್ರಯಗಳು, 4 ತೊಂದರೆಗಳು ಯಾವ್ದ್ಯಾವ್ದು? ಜನ್ಮ, ಮೃತ್ಯು, ಜರ, ವ್ಯಾಧಿ. ಹುಟ್ಟು, ಸಾವು, ಮುಪ್ಪು ಮತ್ತೆ ಕಾಯಿಲೆ. ಈ 4 ಈ ಭೌತಿಕ ಪ್ರಪಂಚದಲ್ಲಿ ಮಾತ್ರ ಇದೆ. ಕೃಷ್ಣನ ಲೋಕದಲ್ಲಿ ಹುಟ್ಟಾಗ್ಲಿ, ಸಾವಾಗ್ಲಿ, ಮುಪ್ಪಾಗ್ಲಿ, ಮತ್ತೆ ಕಾಯಿಲೆ ಆಗ್ಲಿ ಇಲ್ಲ ಅಲ್ವಾ? ನಮ್ಗೆ ಈ 4 ಇಷ್ಟ ಇಲ್ಲ ಅಲ್ವಾ? ಯಾರಿಗೂ ಸಾಯಕ್ ಇಷ್ಟ ಇಲ್ಲ, ಯಾರಿಗೂ ವಯಸ್ಸಾಗ್ಲಿಕ್ಕೆ ಇಷ್ಟ ಇಲ್ಲ ಅಲ್ವಾ? ಬಿಳಿ ಕೂದ್ಲು ಬಂದ್ರೆ ನಮಗ್ ಬೇಜಾರಾಗೋಗುತ್ತೆ ಅಲ್ವಾ? ಕಣ್ಣು ಕಿವಿ ಕೇಳಿಸ್ದಂಗೆ ಆದ್ರೆ ನೋಡಕ್ ಆಗ್ದಲೇ ಇದ್ರೆ ಬೇಜಾರಾಗೋಗ್ಬಿಡುತ್ತೆ ಅಲ್ವಾ? ಅದೆಲ್ಲ ಯಾವ್ದು ಇಲ್ಲ ನೋಡಿ. ಅಲ್ಲಿ ಕೃಷ್ಣ ಲೋಕದಲ್ಲಿ ಇರೋರೆಲ್ಲನೂ ಸಹ ಯಾವಾಗ್ಲೂ 16 ವರ್ಷದಲ್ಲೇನೆ ಅವ್ರು ಇರ್ತಾರೆ, ಸುಂದರವಾಗಿ ಅವರು ಇರ್ತಾರೆ. ಅದನ್ನೇ ಕೃಷ್ಣ ಅವರ ಲೋಕದ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ. ಹೇಳ್ತಾ ಇದಾರೆ ಇಲ್ಲಿ, ನ ತದ್ ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನಾ ನಿವರ್ತಂತೆ ತದ್ಧಾಮ ಪರಮಮಮ. ನೋಡಿ ಅಲ್ಲಿ ಅವ್ರ ಲೋಕ ಯಾವ ತರ ಇದೆ ಅಂತಂದ್ರೆ, ಅಲ್ಲಿ ಸೂರ್ಯ ಬೇಡ, ಚಂದ್ರ ಬೇಡ, ವಿದ್ಯುತ್ ಶಕ್ತಿ ಬೇಡ, ಅಗ್ನಿ ಬೇಡ. ಹೌದಾ, ಇದೆಲ್ಲ ಇಲ್ಲ ಅಂದ್ರೆ ಹಾಗಾದ್ರೆ ಕತ್ಲಿದ್ಯಾ ಅಲ್ಲಿ ಅಂತ ನಮ್ಗೆ ಯೋಚನೆ ಬರುತ್ತಲ್ವಾ? ಇಲ್ಲ, ಅಲ್ಲಿ ಯಾವಾಗ್ಲೂ ಸಹ ಹರೇ ಕೃಷ್ಣ, ಅಲ್ಲಿ ಯಾವಾಗ್ಲೂ ಸಹ ಬೆಳಕಿರುತ್ತೆ. ಆ ಬೆಳಕು ಎಲ್ಲಿಂದ ಬರ್ತಿರುತ್ತೆ ಅಂದ್ರೆ ಕೃಷ್ಣನ ದೇಹದಿಂದ ಬರ್ತಾ ಇರುತ್ತೆ. ಬ್ರಹ್ಮನ್ ಎಫಲ್ಜನ್ಸ್ ಅಂತೀವಲ್ಲ, ಆ ಕೃಷ್ಣನ ಶರೀರದಿಂದ ಬರ್ತಾ ಇರೋ ಬೆಳಕಿನಿಂದ ಇಡೀ ಆಧ್ಯಾತ್ಮಿಕ ಪ್ರಪಂಚ ಬೆಳಗ್ತಾ ಇದೆ. ಕೃಷ್ಣ ಅದನ್ನೇ ಹೇಳ್ತಾ ಇದ್ದಾರೆ, ನನ್ನ ಲೋಕ ಎಷ್ಟು ಸುಂದರವಾಗಿದೆ ಅಂತ ಹೇಳ್ಬಿಟ್ಟು. ಸಾರಿ, ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ನೋಡಿ, ನಮ್ಗೆ ಇಲ್ಲಿ ಏನ್ ಅನಿಸ್ತಾ ಇದೆ, ಈ ಏರೋಪ್ಲೇನ್ ಅನ್ನ ನೋಡಿದ್ರೆ ಇದು ತಾನಾಗ್ತಾನೆ ಇಲ್ಲಿ ಆಕಾಶದಲ್ಲಿ ಈ ತರ ಹಾರಾಡ್ಲಿಕ್ಕೆ ಸಾಧ್ಯನಾ ಪುಟಾಣಿಗಳ? ಇಲ್ಲ ಇಲ್ಲ ಅಲ್ವಾ? ಇವಾಗ ಅಕಸ್ಮಾತ್ ಬುದ್ಧಿ ಇಲ್ಲ ಅನ್ಕೊಳ್ಳಿ ಯಾರಿಗಾದ್ರು, ಅವಾಗ ಅವ್ರು ಏನ್ ಮಾಡ್ತಾರೆ? ಈ ವಿಮಾನ ಆಕಾಶದಲ್ಲಿ ಹಾರಾಡ್ತಿದ್ರೆ ಅವ್ರು ಏನ್ ಯೋಚನೆ ಮಾಡ್ತಾರೆ? ಅದಾಗದೆ ಹಾರಾಡ್ತಿದೆ ಅಂತ ಅನ್ಕೋತಾರೆ. ಅಲ್ಲಿ ಪೈಲಟ್ ಇದ್ದಾನೆ ಅಂತ ಅವರು ಯೋಚನೆ ಮಾಡೋದಿಲ್ಲ ಅಲ್ವಾ? ಅದೇ ತರನೇ ನಾವೆಲ್ಲ ಏನ್ ಮಾಡ್ತಾ ಇದೀವಿ, ಈ ಸೃಷ್ಟಿಯನ್ನ ನೋಡಿ ನಾವು ನಮ್ಗೆ ಏನ್ ಅನಿಸ್ತಿದೆ ಅಂತಂದ್ರೆ, ಎಲ್ಲವೂ ಸಹ ತಾನಾಗ್ತಾನೆ ಚಲಿಸ್ತಾ ಇದೆ. ಸೂರ್ಯ ಹುಟ್ತಾ ಇರೋದು, ಸೂರ್ಯ ಮುಳುಗ್ತಾ ಇರೋದು, ಚಂದ್ರ ಬರ್ತಾ ಇರೋದು, ಮತ್ತೆ ಚಂದ್ರನು ಸಹ ಬೆಳಗ್ಗೆ ಆದ ತಕ್ಷಣ ಹೊರಟೋಗ್ತಾ ಇರೋದು ಅಲ್ವಾ? ಮಳೆ ಬರೋದು, ಮಳೆ ಇದೇನು ಗಾಳಿ ಬರೋದು, ಇದೆಲ್ಲನೂ ಸಹ ತಾನಾಗ್ತಾನೆ ಆಗ್ತಾ ಇದೆ ಅಂತ ನಾವ್ ಅನ್ಕೊಂಡಿದೀವಿ. ಅದ್ ಸರಿನಾ ಪುಟಾಣಿಗಳ? ಇಲ್ಲ. ಅದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ? ಯಾರ ಅಧ್ಯಕ್ಷತೆಯಲ್ಲಿ ಅದ್ ನಡೀತಾ ಇದೆ ಪುಟಾಣಿಗಳ? ಕೃಷ್ಣನ ಅಧ್ಯಕ್ಷತೆಯಲ್ಲಿ ಅದು ನಡೀತಾ ಇದೆ. ನಮ್ಮ ಕಣ್ಣಿಗೆ ಹೇಗೆ ಆ ಮುತ್ತಿನ ಹಾರದಲ್ಲಿರುವ ದಾರ ಕಾಣೋದಿಲ್ವೋ, ಅದೇ ತರನೇ ಭಗವಂತನ ಕೈವಾಡ ನಮ್ಗೆ ಕಾಣಿಸ್ತಾ ಇಲ್ಲ ಅಲ್ವಾ? ಆದ್ರೆ ಎಲ್ಲವೂ ಸಹ ಭಗವಂತನ ಮೇಲೆ ನಿಂತಿದೆ ನೋಡಿ. ಕೃಷ್ಣ ಹೇಳ್ತಾ ಇದ್ದಾರೆ, ಈ ಭೌತಿಕ ಪ್ರಪಂಚದಲ್ಲಿ ನಾವು ಜೀವನವನ್ನ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಎಲ್ಲವನ್ನ ಭಗವಂತ ಕೊಟ್ಟಿದ್ದಾನೆ ನಮ್ಗೆ. ಸೂರ್ಯನನ್ನ ಕೊಟ್ಟಿದ್ದಾನೆ, ಚಂದ್ರನನ್ನ ಕೊಟ್ಟಿದ್ದಾನೆ, ಮತ್ತೆ ಅವ್ರು ಅಗ್ನಿಯನ್ನ ಕೊಟ್ಟಿದ್ದಾರೆ ಅಲ್ವಾ? ಇವಾಗ ನಿಮ್ಗೆ ಏನಾದ್ರು ಅಗ್ನಿ ಇರ್ಲಿಲ್ಲ ಅಂದ್ರೆ ಯೋಚನೆ ಮಾಡಿ, ಅಮ್ಮ ಅಡಿಗೆ ಮಾಡ್ಲಿಕ್ಕೆ ಆಗ್ತಿತ್ತಾ? ತಿಂಡಿ ಮಾಡ್ಲಿಕ್ಕೆ ಆಗ್ತಿತ್ತಾ? ನಿಮ್ಗೆ ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ಏನಾದ್ರು ಟಿಫನ್ ಲೇಟ್ ಮಾಡ್ಬಿಟ್ರೆ ನಿಮ್ಗೆ ಏನಾಗತ್ತೆ? ತೈ ತಕ್ಕ ಅಂತ ಕುಣಿತಿರ್ತೀರಲ್ವಾ? ಅಮ್ಮ ಇನ್ನ ಎಷ್ಟೊತ್ತು ಅಂತ ಹೇಳ್ಬಿಟ್ಟು ಅಲ್ವಾ? ಇವಾಗ ಸೂರ್ಯ ಬರ್ಲಿಲ್ಲ ಅಂತಂದ್ರೆ ಅಥವಾ ಚಂದ್ರ ಹುಟ್ಲಿಲ್ಲ ಅಂತಂದ್ರೆ ನಾವ್ ಜೀವನವನ್ನ ಮಾಡ್ಲಿಕ್ಕೆ ಆಗ್ತಾ ಇತ್ತಾ? ಇಲ್ಲ ಅಲ್ವಾ? ನೋಡಿ, ಕೃಷ್ಣ ನಮ್ಗೆ ವೇದಗಳನ್ನ ಕೊಟ್ಟಿದ್ದಾರೆ. ವೇದಗಳು ಎಷ್ಟಿದೆ ಪುಟಾಣಿಗಳ? ಎಷ್ಟು ತರ ವೇದಗಳಿದೆ? 4 ಯಾವ್ದ್ಯಾವ್ದು ಅದು 4 ವೇದಗಳು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ವೇದದಲ್ಲಿ ನಾವ್ ಹೇಗೆ ಇಲ್ಲಿ ಜೀವನವನ್ನ ಮಾಡ್ಬೇಕು ಈ ಭೌತಿಕ ಪ್ರಪಂಚಕ್ಕೆ ಅಂತ ಹೇಳ್ಬಿಟ್ಟು ಭಗವಂತ ಎಲ್ಲವನ್ನ ಕೊಟ್ಟಿದ್ದಾನೆ. ಕೃಷ್ಣ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ತುಂಬಾ ಮುಖ್ಯವಾದ ಶ್ಲೋಕವನ್ನ ಈಗ ನಮ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ಸರ್ವಸ್ಯ ಚಾಹಂ, ಸಾರಿ ನಾನು ರಾಗವಾಗಿ ಹೇಳಿದ್ರೆ ನಂಗೆ ಗಂಟ್ಲು ಇದಾಗ್ತಾ ಇದೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಮಾಪೋಹನಂ ಚ ವೇದೈಶ್ಚ ಸರ್ವೇ ಅಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ನೋಡಿ, ಕೃಷ್ಣ ಹೇಳ್ತಾ ಇದ್ದಾರೆ. ನಮ್ಗೆ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ ಪುಟಾಣಿಗಳ?
ನಮ್ಮ ಹೃದಯದಲ್ಲಿ ಆತ್ಮದ ಜೊತೆ ಯಾರಿದ್ದಾರೆ ಅಂತ ನಾವು ತಿಳ್ಕೊಂಡ್ವಿ ಪುಟಾಣಿಗಳ? ಪರಮಾತ್ಮ. ಪರಮಾತ್ಮ ಅಲ್ವಾ? ನೋಡಿ ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ ಕೃಷ್ಣ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ, ನಾನು ಎಲ್ಲರ ಹೃದಯದಲ್ಲಿ ಇದೀನಿ ಅಂತ ಹೇಳ್ತಾ ಇದಾರೆ. ಬರೇ ನಾನು ಭಕ್ತರ ಹೃದಯದಲ್ಲಿ ಮಾತ್ರ ಇದ್ದೀನಿ ಅಥವಾ ಬರೇ ಹಿಂದೂಗಳ ಹೃದಯದಲ್ಲಿ ಇದೀನಿ ಅಂತ ಅವ್ರು ಹೇಳ್ತಾ ಇಲ್ಲ. ಎಲ್ಲ ಸರ್ವಸ್ಯ ಚಾಹಂ, ಎಲ್ಲರ ಹೃದಯದಲ್ಲಿ ನಾನು ಇದ್ದೀನಿ ಅಂತ ಹೇಳ್ತಾ ಇದಾರೆ ಅಲ್ವಾ? ಮುಸ್ಲಿಮ್ಸ್ ನಾನ್ ನಂಬದಿಲ್ಲಪ್ಪ, ಕ್ರಿಶ್ಚಿಯನ್ಸ್ ನಾನ್ ನಂಬಲ್ಲ ಅಂತಂದ್ರೆ ನಾವು ನಮ್ದಲ್ಲೇ ಇದ್ರು ಭಗವಂತ ಎಲ್ಲರ ಹೃದಯದಲ್ಲಿ ಇದ್ದಾನೆ. ಬರೇ ಮನುಷ್ಯರ ಹೃದಯದಲ್ಲಿ ಮಾತ್ರ ಅಲ್ಲ, ಎಲ್ಲ ಜೀವರಾಶಿಗಳು 84 ಲಕ್ಷ ಜೀವರಾಶಿಗಳ ಹೃದಯದಲ್ಲಿ ಅವರು ಇದ್ದಾರೆ. ನೋಡಿ ಕೃಷ್ಣ ಹೇಳ್ತಾ ಇದ್ದಾರೆ, ಮತ್ತಃ ಸ್ಮೃತಿ ಜ್ಞಾನಂ ಆಪೋಹನಂಚ, ನಾನ್ ನಿಮ್ಗೆ ನೆನಪಿನ ಶಕ್ತಿ, ಸ್ಮರಣೆ ಮತ್ತೆ ಜ್ಞಾನ ಇವೆಲ್ಲವನ್ನ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಅಲ್ವಾ? ನಾವು ತುಂಬಾ ಯಾವಾಗ್ಲೂ ಗರ್ವದಿಂದ ಇರ್ತೀವಲ್ವಾ, ನನ್ಗೆ ಎಷ್ಟು ಮೆಮೊರಿ ಪವರ್ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತೀವಿ, ನಾನು ಎಷ್ಟು ಜ್ಞಾನವಂತ ಅಂತ ಹೇಳ್ಬಿಟ್ಟು. ಆದ್ರೆ ಕೃಷ್ಣ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ನಾನೇ ನಿಮ್ಗೆ ಅದೆಲ್ಲ ಕೊಡೋದು, ನಿಮ್ಗೆ ಮರೆವು ಸಹ ಕೊಡೋದು ನಾನೇ, ನೆನಪಿನ ಶಕ್ತಿ ಕೊಡೋದು ನಾನೇ, ಜ್ಞಾನವನ್ನ ಕೊಡೋದು ನಾನೇ ಅಂತ ಹೇಳ್ತಾ ಇದಾರೆ. ಮತ್ತೆ ನೋಡಿ ಇಲ್ಲಿ ತುಂಬಾ ಮುಖ್ಯವಾದ ವಿಷಯವನ್ನ ನಮಗೆ ತಿಳಿಸ್ತಾ ಇದ್ದಾರೆ. ವೇದೈಶ್ಚ ಸರ್ವೇರ್ ಅಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ವೇದಗಳನ್ನ ಬಲ್ಲವರುನು ಕೃಷ್ಣ, ಈ ವೇದಗಳನ್ನ ರಚಿಸಿದವರು ಕೃಷ್ಣನೇ. ಹಾಗಾದ್ರೆ ಈ ವೇದಗಳನ್ನ ಓದಿ ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ ನನ್ನನ್ನೇ. ನೀವು ವೇದಗಳನ್ನ ಓದಿದ್ಮೇಲೆ ಕೊನೆಯಲ್ಲಿ ನೀವು ನನ್ನನ್ನೇ ತಿಳ್ಕೊಬೇಕು. ಅಂದ್ರೆ ಸಕಲ ಕಾರಣಗಳಿಗೆ ಕಾರಣ ಕೃಷ್ಣ, ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ನಾವು ವೇದಗಳನ್ನ ಓದಿದ್ಮೇಲೆ ನಾವು ತಿಳ್ಕೊಬೇಕು. ಇವಾಗ ಎಷ್ಟೊಂದ್ ಜನಗಳು ಇದ್ದಾರೆ, ಅವರು ವೇದಗಳನ್ನ ಹಲವು ಬಾರಿ ಓದಿದ್ರು ಸಹ ಅವ್ರಿಗೆ ಗೊತ್ತಾಗೋದಿಲ್ಲ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ. ನಾವು ನೋಡಿದ್ವಿ ಅಲ್ವಾ, ಆ ಬ್ರಾಹ್ಮಣರ ಪತ್ನಿಯರು ಪುಣ್ಯವಂತರು ಅಂತ ಹೇಳ್ಬಿಟ್ಟು. ನೋಡಿ ಅಲ್ಲಿ ಬ್ರಾಹ್ಮಣರು ಏನ್ ಮಾಡ್ತಾ ಇದ್ರು, ವೇದಗಳನ್ನ ಹೇಳ್ತಾ ಇದ್ರು, ಅಲ್ಲಿ ಯಜ್ಞವನ್ನ ಮಾಡ್ತಾ ಇದ್ರು. ಆದ್ರೆ ಕೃಷ್ಣ ಬಲರಾಮರಿಗೆನೆ ಹೊಟ್ಟೆ ಹಸುವಾಗಿದೆ, ಊಟ ಕೊಡಿ ಅಂತ ಗೋಪ ಬಾಲಕರು ಬಂದು ಕೇಳಿದಾಗ ಆ ಬ್ರಾಹ್ಮಣರು ಕೊಟ್ರ ಅವರು? ಇಲ್ಲ ಅಲ್ವಾ? ಯಾರ್ ಕೊಡ್ತಾರೆ ಕೃಷ್ಣ ಬಲರಾಮರಿಗೆ ಊಟ? ಯಾರು ಕೊಡ್ತಾರೆ? ಅವರ ಪತ್ನಿಯರು ಕೊಡ್ತಾರೆ ಅಲ್ವಾ? ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ನೀವ್ ವೇದಗಳನ್ನ ಓದಿ ನೀವು ನನ್ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಆ ವೇದಗಳನ್ನ ಓದಿ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ವೇದಗಳನ್ನ ಓದಿದ್ಮೇಲೆ ತಿಳ್ಕೊಬೇಕಾಗಿರೋದು ನನ್ನನ್ನೇ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತವೆ. ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನು, ವೇದಾಂತ ಕರ್ತೃ ನಾನು, ವೇದಗಳನ್ನು ತಿಳಿದವನು ನಾನೇ. ನೋಡಿ, ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನು. ಯಾವುದೇ ವೇದವನ್ನ ಓದಿದ್ರು ಸಹ ನಾವು ಕೊನೆಗೆ ಏನ್ ಅರ್ಥ ಮಾಡ್ಕೋಬೇಕು, ಕೃಷ್ಣನೇ ದೇವೋತ್ತಮ ಪರಮ ಪುರುಷ, ಅವರೇ ದೇವ್ರು, ಅವರು ಒಬ್ಬ ವ್ಯಕ್ತಿ, ನಾವು ಕೃಷ್ಣನ ಸೇವಕರು ಅಂತ ಇಷ್ಟನ್ನ ನಾವು ಅರ್ಥ ಮಾಡ್ಕೋಬೇಕು ವೇದಗಳನ್ನ ಓದಿ. ಅಷ್ಟನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾವ್ ವೇದಗಳನ್ನ ಓದಿ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಇನ್ನ ಒಂದ್ ಏನಂತ ತಿಳ್ಕೊಬೇಕು ಅಂತಂದ್ರೆ, ನೋಡಿ ಕೃಷ್ಣ ನಮ್ಗೆ ಇವಾಗ ನಾವು ಆತ್ಮ ಅಲ್ವಾ ಪುಟಾಣಿಗಳ? ನೋಡಿ, ಆತ್ಮಕ್ಕೆ ಅವರು ಪರಮಾತ್ಮನಾಗಿ ನಮ್ಮ ಆತ್ಮದ ಜೊತೆನೆ ಯಾವಾಗ್ಲೂ ಇರ್ತಾರೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಸೂಕ್ಷ್ಮ ಶರೀರ ಅಂತಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರದಿಂದ ಮಾಡಲ್ಪಟ್ಟಿದೆ. ಕೃಷ್ಣ ನೋಡಿ ನಮ್ಮ ಸೂಕ್ಷ್ಮ ಶರೀರಕ್ಕೆ ಅವ್ರು ಏನನ್ನ ಕೊಡ್ತಾ ಇದಾರೆ? ಅವರು ಸ್ಮರಣೆಯನ್ನ ಕೊಡ್ತಾ ಇದಾರೆ, ಬುದ್ಧಿಶಕ್ತಿಯನ್ನ ಕೊಡ್ತಾ ಇದಾರೆ, ಮತ್ತೆ ಅವರು ಮರೆವನ್ನು ಸಹ ಕೊಡ್ತಾ ಇದಾರೆ. ನಮ್ಗೆ ಯಾವಾಗ್ಲೂ ಮರವು ಅಂದ್ರೆ ಅಯ್ಯೋ ನನ್ಗೆ ಈ ತರ ಮರವು ಬಂದ್ಬಿಟ್ಟಿದೆಯಲ್ಲ ಅಂತ ಬೇಜಾರ್ ಮಾಡ್ಕೋತೀವಿ, ಅದು ನೆಗೆಟಿವ್ ಅಂತ ನಾವ್ ಯೋಚನೆ ಮಾಡ್ಕೊಡ್ದು ಅಲ್ವಾ? ಕೃಷ್ಣ ನಮ್ಗೆ ನೋಡಿ ಇವಾಗ ಎಲ್ಲವನ್ನ ನಮ್ಗೆ ನೆನಪಲ್ಲಿ ಇಟ್ಕೊಳ್ಳೋ ತರ ಮಾಡಿದ್ರೆ ನಾವು ಸಂತೋಷವಾಗಿ ಜೀವನವನ್ನ ನಾವು ನಡೆಸ್ಲಿಕ್ಕೇನೆ ನಾವು ಸಾಧ್ಯ ಇಲ್ಲ ಅಲ್ವಾ ಪುಟಾಣಿಗಳ? ಸೊ ಕೃಷ್ಣನಿಗೆ ಗೊತ್ತು ಏನನ್ನ ಸ್ಮರಣೆಯಲ್ಲಿ ಇಟ್ಕೋಬೇಕು, ಏನನ್ನ ಅವರು ಸ್ಮರಣೆಯಲ್ಲಿ ಇಟ್ಕೋಕೂಡುದು ಅಂತ. ಸೊ ಅದಕ್ಕೆ ಆ ಮರೆವು ಅನ್ನೋದು ಸಹ ಕೃಷ್ಣನ ವರವೇ. ಸೊ ನಮ್ಮ ಸೂಕ್ಷ್ಮ ಶರೀರಕ್ಕೆ ಕೃಷ್ಣ ನೆನಪಿನ ಶಕ್ತಿ, ಮರೆವು ಮತ್ತೆ ಜ್ಞಾನವನ್ನ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಈ ಸ್ಥೂಲ ಶರೀರಕ್ಕೆ ಅವರು ಸೂರ್ಯ, ಚಂದ್ರ ಮತ್ತೆ ಅಗ್ನಿ. ನೋಡಿ, ನಾವು ತಿನ್ನೋ ಆಹಾರ ನಮ್ಗೆ ಎಷ್ಟು ಗರ್ವ ಅಲ್ವಾ? ನಾನು ಏನ್ ಬೇಕಾದ್ರೂ ತಿಂದು ಕರಗಿಸ್ಕೋತೀನಿ ಅಂತೀವಿ ಅಲ್ವಾ? ಆದ್ರೆ ಇಲ್ಲ, ನೋಡಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ನಿಮ್ಮೆಲ್ಲರ ಹೊಟ್ಟೆಯಲ್ಲಿ ಜಠರಾಗ್ನಿಯಾಗಿ ಇದ್ದೀನಿ, ವೈಶ್ವಾನರ ಅಗ್ನಿ ಆಗಿದ್ದೀನಿ. ನೀವೇನೇ ತಿಂತೀರಾ ಅದನ್ನೆಲ್ಲ ಸಹ ನಾನು ಗಾಳಿಯೊಂದಿಗೆ ಸೇರ್ಕೊಂಡು ನೀವು ತಿನ್ನುವ 4 ತರದ ಆಹಾರವನ್ನ ನಾನು ಜೀರ್ಣ ಮಾಡ್ತೀನಿ, ಪಚನ ಗೊಳಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ, ಕೃಷ್ಣ ನಮ್ಗೆ ಎಲ್ಲಾ ರೀತಿಯಿಂದ ಅವ್ರು ನಮ್ಗೆ ಜೀವನವನ್ನ ಮಾಡ್ಲಿಕ್ಕೆ ಅವ್ರು ಸಹಾಯ ಮಾಡ್ತಾ ಇದಾರೆ. ಮತ್ತೆ 2 ತರದ ವ್ಯಕ್ತಿಗಳಿದ್ದಾರೆ ಪುಟಾಣಿಗಳ ಈ ಸೃಷ್ಟಿಯಲ್ಲಿ. ಯಾರು ಅಂತಂದ್ರೆ, ಒಬ್ರು ಕೃಷ್ಣನನ್ನ ಮರ್ತ್ ಹೋಗಿರೋರು. ಯಾರು ಅಂದ್ರೆ ಈ ಭೌತಿಕ ಪ್ರಪಂಚಕ್ಕೆ ಬಂದಿದೀವಲ್ಲ ನಾವೆಲ್ಲ.
ಓಕೆ, ನಾವೆಲ್ಲರೂ ಸಹ ಇಲ್ಲಿ ಓಕೆ, ಹರೇ ಕೃಷ್ಣ. ಓಕೆ, ಸೊ ಇವಾಗೆಲ್ಲ ನಾವೆಲ್ಲರೂ ಸಹ ಕ್ಷರರು, ನಾವೆಲ್ಲರೂ ಸಹ ನಾಶವಾಗಿ ಹೋಗುವಂತವ್ರು. ಯಾಕಂದ್ರೆ ನಮ್ಮ ದೇಹ ನಾಶವಾಗಿ ಹೋಗುತ್ತೆ ಅಲ್ವಾ, ಅದಕ್ಕೆ ಕ್ಷರರು. ಮತ್ತೆ ಅಕ್ಷರರು ಯಾರು ಅಂತಂದ್ರೆ ಯಾರು ಕೃಷ್ಣನ ಲೋಕದಲ್ಲಿ ಇದ್ದಾರೆ, ಕೃಷ್ಣನ ಜೊತೆ ಕೃಷ್ಣನನ್ನ ಅರ್ಥ ಮಾಡ್ಕೊಂಡು ಕೃಷ್ಣನೇ ದೇವೋತ್ತಮ ಪರಮ ಪುರುಷ, ಅವರು ಒಡೆಯ, ನಾವು ಸೇವಕರು ಅಂತ ಹೇಳ್ಬಿಟ್ಟು ಯಾರು ಅರ್ಥ ಮಾಡ್ಕೊಂಡಿದಾರೋ ಅವರೆಲ್ಲರನ್ನು ಸಹ ಅವರೆಲ್ಲ ಅಕ್ಷರರು. ಸೊ ಕ್ಷರರು ಮತ್ತೆ ಅಕ್ಷರರು ಅಂತ ಹೇಳ್ಬಿಟ್ಟು ಎರಡು ತರದ ಜೀವಿಗಳಿದ್ದಾರೆ. ಇವ್ರಿಬ್ರನ್ನೂ ಬಿಟ್ಟು ಇನ್ನ ಒಬ್ರಿದ್ದಾರೆ. ಅವ್ರು ಯಾರು ಅಂತಂತಂದ್ರೆ ಅವರು ಪುರುಷೋತ್ತಮ. ಯಾರು? ಕೃಷ್ಣ ಅಲ್ವಾ. ಅದನ್ನ ನಮ್ಗೆ ಈ ಪುರುಷೋತ್ತಮ ಯೋಗದಲ್ಲಿ ಇದ್ದಾರೆ. ಈ ಕ್ಷರರು ಅಕ್ಷರರು ಅವರಿಬ್ರನ್ನೂ ಹೊರತುಪಡಿಸಿ ಇನ್ನ ಒಬ್ರು ಉತ್ತಮ ಪುರುಷ ಇದ್ದಾರೆ. ಅವ್ರು ಯಾರು ಅಂತಂತಂದ್ರೆ ದೇವೋತ್ತಮ ಪರಮ ಪುರುಷ ಕೃಷ್ಣ. ಅದಕ್ಕೆ ಇದನ್ನ ಪುರುಷೋತ್ತಮ ಯೋಗ ಅಂತ ಹೇಳ್ಬಿಟ್ಟು ಕರೀತಾರೆ. ಓಕೆ ಪುಟಾಣಿಗಳ, ಸೊ ಈ ಸರ್ವಸ್ವ ಚಾಹ ಮೃದಿ ಸನ್ನಿವಿಷ್ಟೋ ಅದನ್ನ ನೀವು ಎಲ್ಲರೂ ಬಾಹ್ಯಾಟ್ ಮಾಡ್ಕೊಳ್ಳಿ. ಸೊ ನಾವ್ ಇವಾಗ ಕೃಷ್ಣನ ಲೀಲೆಯನ್ನ ನೋಡೋಣಂತೆ. ಅರ್ಥ ಆಯ್ತಲ್ಲ ಇವತ್ತಿನ ಚಾಪ್ಟರು? ತುಂಬಾ ಮುಖ್ಯವಾಗಿ ನಾವೇನನ್ನ ತಿಳ್ಕೊಂಡ್ವಿ, ನಮ್ಮ ಈ ಭೌತಿಕ ಪ್ರಪಂಚವನ್ನ ಅವರು ಬುಡ ಮೇಲ್ಗಡೆ ಇರುವಂತಹ ಆಲದ ಮರಕ್ಕೆ ಹೋಲಿಸಿದರೆ ಅದು ಆಸೆ ಮೇಲೆ ನಿಂತಿದೆ. ನಾವು ಈ ಆಲದ ಮರದಲ್ಲೇ ನಾವು ಮೇಲಿಂದ ಕೆಳಗಡೆ ನಾವು ಸುತ್ತುತ್ತಾನೆ ಇದೀವಿ. ಅದಕ್ಕೆ ಕೃಷ್ಣ ಏನ್ ಹೇಳಿದ್ರು, ನೀವು ಅದನ್ನ ಕತ್ತರಿಸಿ, ದೃಢ ಮನಸ್ಸಿನಿಂದ ಕತ್ತರಿಸಿ, ಅವಾಗ ನೀವು ನನ್ನ ಲೋಕಕ್ಕೆ ಬರ್ತೀರಾ ಅಂತ ಹೇಳಿದ್ರು. ಆದ್ರೆ ನಮ್ಗೆ ಭಯ ಕೃಷ್ಣನ ಲೋಕಕ್ಕೆ ಹೋಗ್ಲಿಕ್ಕೆ. ಹೇಗಿದೆಯಪ್ಪ ಕೃಷ್ಣನ ಲೋಕ ಅಂತ ಹೇಳ್ಬಿಟ್ಟು ಕೃಷ್ಣ ಆಮೇಲೆ ನಮ್ಗೆ ತಿಳಿಸಿದ್ರು, ಅವರ ಲೋಕ ಎಷ್ಟು ಸುಂದರವಾಗಿದೆ, ನೀವು ನನ್ನ ಲೋಕಕ್ಕೆ ಬನ್ನಿ, ಶಾಶ್ವತವಾದ ಲೋಕ, ಅಲ್ಲಿ ಯಾವುದೇ ಒಂದು ಕಷ್ಟ ಅನ್ನೋದು ನಿಮ್ಗಿಲ್ಲ, ಈ 4 ತಾಪತ್ರಯಗಳು ನಿಮ್ಗೆ ಇಲ್ಲ ಅಂತ ಹೇಳಿದ್ರು ಅಲ್ವಾ. ಆಮೇಲೆ ನಾನು ಈ ಭೌತಿಕ ಪ್ರಪಂಚದಲ್ಲಿ ಇರ್ಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನ ನಾನು ನಿಮ್ಗೆ ಒದಗಿಸಿ ಕೊಡ್ತಾ ಇದ್ದೀನಿ. 2 ತರದ ಸೃಷ್ಟಿಯ 2 ತರದ ವ್ಯಕ್ತಿಗಳಿದ್ದಾರೆ, ಕ್ಷರರು ಮತ್ತೆ ಅಕ್ಷರರು. ಅವರ ಇಬ್ಬರನ್ನ ಮೀರಿಸಿ, ಈ 2 ಜೀವಿಗಳನ್ನ ಮೀರಿಸಿ ಇನ್ನ ಒಬ್ರಿದ್ದಾರೆ, ಅವರೇನೆ ಪುರುಷೋತ್ತಮ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಲ್ವಾ. ಇವಾಗ ಧೇನುಕಾಸುರ ಸಂಹಾರವನ್ನ ನೋಡೋಣಂತೆ. ನಿಮ್ಗೆ ಗೊತ್ತಿರೋ ಹಾಗೇನೆ ಕೃಷ್ಣ ಮತ್ತೆ ಬಲರಾಮ ಅವರು ಪಕ್ಕದ ಕಾಡಿಗೆ, ಅವರು ವೃಂದಾವನದ ಕಾಡಿಗೆ ಅವರು ಹೋಗಿ ಅಲ್ಲಿ ಸಂತೋಷವಾಗಿ ಕಾಲವನ್ನ ಕಳೀತಾ ಇರ್ತಾರೆ. ಏನು ಕರುಗಳೆಲ್ಲ ಹುಲ್ಲನ್ನ ಮೇಯ್ತಾ ಇರ್ಬೇಕಾದ್ರೆ ಒಂದ್ಸತಿ ಏನಾಗುತ್ತೆ, ಇದೇ ತರ ಅವರು ತುಂಬಾ ಸಂತೋಷವಾಗಿ ಇದ್ದಾಗ ಅವರ ಸ್ನೇಹಿತರೆಲ್ಲ ಏನ್ ಮಾಡ್ತಾರೆ, ಕೃಷ್ಣ ಬಲರಾಮಗೆ ಹೇಳ್ತಾರೆ, ಕೃಷ್ಣ ಬಲರಾಮ ನೀವಿಬ್ರು ಎಷ್ಟು ಶಕ್ತಿಶಾಲಿಗಳಲ್ವಾ, ನಮ್ಗೆ ಏನು ಇಲ್ಲಿ ಒಬ್ರು ರಾಕ್ಷಸರಿದ್ರೆ, ಇಲ್ಲಿ ತಾಲವನ ಅಂತ ಇದೆ, ಅಲ್ಲಿ ಎಷ್ಟು ಏನು ತುಂಬಾ ಸ್ವಾದಿಷ್ಟವಾದ ಹಣ್ಣುಗಳು ಅಲ್ಲಿ ಸಿಗುತ್ತೆ. ಆದ್ರೆ ಅಲ್ಲಿ ಹೋಗಿ ಯಾರು ಕಿತ್ಕೊಳ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಕಂಸನ ಸ್ನೇಹಿತ ಕತ್ತೆ ರೂಪದ ರಾಕ್ಷಸ ಇದ್ದಾನೆ, ಧೇನುಕಾಸುರ ಇದ್ದಾನೆ. ಅದಕ್ಕೋಸ್ಕರ ಯಾರು ಅಲ್ಲಿ ಹೋಗೋದಿಲ್ಲ. ನಮ್ಗೆ ಆ ಹಣ್ಣುಗಳನ್ನ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ. ಸೊ ನಾವ್ ಹೋಗಿ ಆ ಹಣ್ಣುಗಳನ್ನ ತಗೊಳ್ಳೋಣ ಅಂತ ಹೇಳಿದಾಗ, ನೀವಿಬ್ರು ಹೇಗೂ ತುಂಬಾ ಬಲಶಾಲಿಗಳಲ್ವಾ ಅಂತ ಹೇಳ್ಬಿಟ್ಟು ಕೃಷ್ಣನ ಸ್ನೇಹಿತರು ಹೇಳ್ತಾರೆ. ಆಗ ಕೃಷ್ಣ ಬಲರಾಮರು ಅವ್ರ ಸ್ನೇಹಿತರ ಆಸೆಯನ್ನ ಅವರು ನೆರವೇರಿಸ್ತಾರೆ ಅಲ್ವಾ. ಸರಿ ಆಯ್ತು, ನಾವು ಹೋಗೋಣಂತೆ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಅವ್ರ ಏನ್ ಮಾಡ್ತಾರೆ, ತಾಲವನಕ್ಕೆ ಹೋಗ್ತಾರೆ. ಸೊ ತಾಲವನಕ್ಕೆ ನೋಡಿ ಹೋಗ್ತಾ ಇದ್ದಾರೆ. ತಾಲವನ ಸಿಕ್ಕಿದಾಗ ನೋಡಿ ಬಲರಾಮ ಏನ್ ಮಾಡ್ತಾ ಇದಾರೆ, ಆ ತಾಲವನ ಎಂಟ್ರೆನ್ಸ್ ಅಲ್ಲಿ ಇರುವಂತಹ ಆ ಮರವನ್ನ ಅವರು ಅಲ್ಲಾಡಿಸ್ತಾ ಇದಾರೆ. ಅಲ್ಲಾಡಿಸಿದಾಗ ಅದ್ರಲ್ಲಿರೋ ಹಣ್ಣುಗಳೆಲ್ಲ ಕೆಳಗಡೆ ಬೀಳುತ್ತೆ. ಈ ಹಣ್ಣುಗಳು ಬಿದ್ದಿರೋ ಶಬ್ದಕ್ಕೆ ಆ ಧೇನುಕಾಸುರ ಓಡ್ಕೊಂಡ್ ಬರ್ತಾನೆ. ಯಾರಿದು ನನ್ನ ಪ್ರದೇಶದಲ್ಲಿ ಕಾಲನ್ನ ಇಡುವಂತಹ ಧೈರ್ಯ ಯಾರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಅವರು ಓಡಿ ಬರ್ತಾನೆ. ಓಡಿ ಬಂದಾಗ ಬಲರಾಮ ಏನ್ ಮಾಡ್ತಾನೆ, ಆ ಧೇನುಕಾಸುರನ ಕಾಲನ್ನ ಇಟ್ಕೊಂಡು ಅವನನ್ನ ಗರ 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 ತಿರುಗಿಸ್ತಾನೆ. ಗರ 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 ತಿರುಗಿಸ್ಬಿಟ್ಟು ಅವನನ್ನ ಆ ತಾಲವನದ ಮರದ ಮೇಲೆ ಎಸೆದ್ಬಿಟ್ಟು ಅವನನ್ನ ಸಾಯಿಸ್ತಾನೆ. ಈ ವಿಷಯ ಯಾರಿಗೆ ಗೊತ್ತಾಗೋಗುತ್ತೆ, ಈ ಧೇನುಕಾಸುರನ ಸ್ನೇಹಿತರಿಗೆ. ಅವರು ಸಹ ಕತ್ತೆ ರೂಪದ ರಾಕ್ಷಸರೇ. ಅವರೆಲ್ಲ ಓಡ್ಕೊಂಡ್ ಬರ್ತಾ ಇದಾರೆ. ಅವಾಗ ಕೃಷ್ಣ ಬಲರಾಮರು ಇಬ್ರು ಸಹ ಆ ಧೇನುಕಾಸುರನ ಸ್ನೇಹಿತರು ಕತ್ತೆ ರೂಪದಲ್ಲಿರುವ ಎಲ್ಲ ರಾಕ್ಷಸರನ್ನ ಇದೇ ತರನೇ ಕಾಲನ್ನ ಇಟ್ಕೊಂಡು ಗರ 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 ಅಂತ ಗಾಡಿಯಲ್ಲಿ ತಿರುಗಿಸ್ಬಿಟ್ಟು ಅವ್ರನ್ನ ಆ ತಾಳವನದ ಮರಗಳ ಮೇಲೆ, ಒಂದೊಂದು ಮರದ ಮೇಲೆ ಹೋಗಿ ಬೀಳೋ ತರ ಮಾಡ್ತಾರೆ. ಆಮೇಲೆ ಅದು ನೋಡಿ ದೂರದಿಂದ ನೋಡಿದ್ರೆ ಆ ತಾಲವನದಲ್ಲಿ ಹೇಗ್ ಕಾಣುತ್ತೆ ಅಂತಂದ್ರೆ, ಯಾವ್ದಾದ್ರು ಬಣ್ಣ ಬಣ್ಣದ ಮೋಡಗಳೇನಾದ್ರೂ ಈ ತಾಲವನದ ಮರದ ಮೇಲೆ ಇದೆಯೇನೋ ಬಣ್ಣ ಬಣ್ಣದ ಮೋಡಗಳು ಅನ್ನೋ ತರ ಕಾಣಿಸ್ತಾ ಇತ್ತಂತೆ. ಸೊ ಕೊನೆಗೆ ಏನಾಗತ್ತೆ, ಎಲ್ಲಾ ರಾಕ್ಷಸರು ಸತ್ತು ಹೋಗ್ತಾರೆ. ನೋಡಿ ಇವಾಗ ದೇವತೆಗಳಿಗೆ ತುಂಬಾ ಸಂತೋಷ ಆಗುತ್ತೆ. ಭೂಮಿ ತಾಯಿಗೆ ಈಗ ಸಂತೋಷ ಆಗಿರುತ್ತೆ, ಭಾರ ಕಡಿಮೆ ಆಗಿರುತ್ತೆ, ಅಧರ್ಮದ ವ್ಯಕ್ತಿಗಳು ರಾಕ್ಷಸರ ಸಂಖ್ಯೆ ಕಡಿಮೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ದೇವತೆಗಳಿಗೆ ತುಂಬಾ ಖುಷಿಯಾಗಿ ಅವರು ಪುಷ್ಪವೃಷ್ಟಿಯನ್ನ ಮಾಡ್ತಾರೆ, ವೇದಗಳನ್ನ ಹೇಳ್ತಾರೆ, ವಾದ್ಯಗಳನ್ನ ಅವರು ಬಾರಿಸ್ತಾರೆ. ಸೊ ಈಗ್ಲೂ ಸಹ ನಾವು
ಆ ತಾಲವನವನ್ನ ಇಸ್ಕಾನ್ ಸಂಸ್ಥೆದು ರಕ್ಷಣೆ ಮಾಡಿದೆ, ಆ ಜಾಗವನ್ನ ವೃಂದಾವನದಲ್ಲಿ. ಮತ್ತೆ ಇವಾಗ ಒಂದು ಕಾಮಿಕ್ ಇದೆ. ಈ ಕಾಮಿಕ್ ಏನು ಅಂತಂದ್ರೆ ಚೋಟು ಮತ್ತು ಮಿಕ್ಕಿ ಅಂತ ಹೇಳ್ಬಿಟ್ಟು. ಸೊ ಚೋಟು ಮತ್ತು ಮಿಕ್ಕಿ ಅವರಿಬ್ರು ಸಹ ಫ್ರೆಂಡ್ಸ್ ಅವರು. ಚೋಟು ಅವರು ಒಂದ್ಸತಿ ಅವ್ರ ಹೆಂಡತಿ ಹೇಳ್ತಾರೆ, ಏನ್ ಗೊತ್ತಾ, ಇವತ್ತಿನ ದಿವಸ ನನ್ನ ಫ್ರೆಂಡು, ನನ್ನ ಬಾಲ್ಯದ ಸ್ನೇಹಿತ, ಅವನು ಪಟ್ಟಣದಿಂದ ಬರ್ತಾ ಇದ್ದಾನೆ, ನೀನು ಚೆನ್ನಾಗಿರೋ ಅಡಿಗೆ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹೌದಾ, ಯಾರವನು, ನಿಮ್ಮ ಸ್ನೇಹಿತನ ಹೆಸರೇನು ಅಂತ ಹೇಳ್ಬಿಟ್ಟು ಅವ್ರ ಹೆಂಡತಿ ಕೇಳ್ತಾರೆ. ಸೊ ಅದಕ್ಕೆ ಅವನು ಮಿಕ್ಕಿ ಅಂತ ಹೇಳ್ಬಿಟ್ಟು, ನಾವಿಬ್ರು ಸಹ ಬಾಲ್ಯದಲ್ಲಿ ಜೊತೆಯಲ್ಲೇ ಇದ್ವಿ, ಈಗ ಅವನು ಪಟ್ಟಣಕ್ಕೆ ಹೋಗಿದ್ದಾನಲ್ವಾ, ಅವನು ತುಂಬಾ ಬದ್ಲಾಗಿದ್ದಾನೆ, ಈಗ ತುಂಬಾ ವರ್ಷಗಳ ನಂತರ ಬರ್ತಾ ಇದ್ದಾನೆ, ನೀನು ಚೆನ್ನಾಗಿರೋ ಅಡಿಗೆನ ಮಾಡು ಅಂತ ಹೇಳ್ತಾರೆ. ನೋಡಿ ಮಿಕ್ಕಿ ಬಂದಿದ್ದಾನೆ, ನೋಡಿ ಯಾವ ತರ ಇದ್ದಾನೆ, ಅವನು ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾನೆ. ಈಗ ಅವನು ಪಟ್ಟಣಕ್ಕೆ ಹೋಗಿದ್ದಾನಲ್ವಾ, ನೋಡಿ ಅವನ ವೇಷಭೂಷಣ ಎಲ್ಲ ಬದ್ಲಾಗ್ಬಿಟ್ಟಿದೆ. ಅವಾಗ ಮಿಕ್ಕಿ ಚೋಟು ಮನೆಗೆ ಬಂದ್ಬಿಟ್ಟು, ಹಾಯ್ ಚೋಟು, ಬಂದಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅವಾಗ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಎಷ್ಟೊಂದು ವರ್ಷಗಳಾದ್ಮೇಲೆ ಭೇಟಿ ಆಗಿದಾರಲ್ವಾ. ಸೊ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಅವ್ರ ಹೆಂಡತಿಗೂ ಪರಿಚಯ ಮಾಡಿಸ್ತಾರೆ. ಆಮೇಲೆ ಹೇಳ್ತಾರೆ, ನೀನು ಬೇಗ ಅಡಿಗೆ ಮಾಡ್ಬಿಡು, ನಾವು ಹೋಗ್ಬಿಟ್ಟು ಒಂದ್ ರೌಂಡ್ ಹಾಕೊಂಡ್ ಬರ್ತೀವಿ, ನಾವು ಹಳ್ಳಿಯನ್ನ ನೋಡಿ ತುಂಬಾ ದಿವಸ ಆಗಿದೆಯಲ್ವಾ ನನ್ನ ಸ್ನೇಹಿತ, ಎಲ್ಲವನ್ನ ಅವನಿಗೆ ನಾನು ಮತ್ತೆ ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ಮತ್ತೆ ಎಲ್ಲ ಅವ್ರು ನೋಡ್ಕೊಂಡು ವಾಪಸ್ ಮನೆಗ್ ಬಂದಾಗ ನೋಡಿ ಅವ್ರ ಹೆಂಡತಿ, ಅಡಿಗೆ ರೆಡಿ ಆಗಿದೆ, ನೀವಿಬ್ರು ಕಾಲ್ ಕೈ ತೊಳ್ಕೊಂಡು ಕುತ್ಕೊಳ್ಳಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಅವಳು ನೀರನ್ನ ಕೊಡ್ತಾಳೆ. ಅದಾದ್ಮೇಲೆ ನೋಡಿ ಇಲ್ಲಿ ಮಿಕ್ಕಿಗೆ ಅವನು ಎಲ್ಲಿದ್ದಾನೆ, ಅವನಿವಾಗ ಪಟ್ಟಣದಲ್ಲಿದ್ದಾನಲ್ವಾ, ಅವನಿಗೆ ಕೆಳಗಡೆ ಕುತ್ಕೊಂಡು ಊಟ ಅಭ್ಯಾಸ ಇಲ್ಲ, ಅವನಿಗೆ ಇವಾಗ ಮೇಲ್ಗಡೆ ಕುತ್ಕೋಬೇಕು ಡೈನಿಂಗ್ ಟೇಬಲ್ ಮೇಲೆ. ಆದ್ರೆ ಇಲ್ಲಿ ಇವ್ರ ಮನೇಲಿ ಡೈನಿಂಗ್ ಟೇಬಲ್ ಇಲ್ಲ ಅಲ್ವಾ. ಮತ್ತೆ ಇಲ್ಲಿರೋ ಆಹಾರಗಳು ಬೇರೆ ತರ ಇದೆ ಅಲ್ವಾ. ಅಲ್ಲಿ ಅವನೆಲ್ಲ ಪಿಜ್ಜಾ, ಬರ್ಗರ್ ಆ ಟೈಪ್ ತಿಂತಾ ಇರ್ತಾನೆ. ಇಲ್ಲಿ ಬರೇ ಅನ್ನ, ಸಾರು, ತೊವ್ವೆ ಆತರ ಬಡಿಸ್ತಾಳೆ ಅವ್ರ ಹೆಂಡತಿ. ಅವಾಗ ಮಿಕ್ಕಿ ಹೇಳ್ತಾನೆ, ಅಯ್ಯೋ ಪರವಾಗಿಲ್ಲ ಬಿಡು, ನಾನು ಎಲ್ಲಿದ್ರೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು, ನಾನು ಇದನ್ನೇ ತಿಂತೀನಿ ಅಂತ ಹೇಳ್ಬಿಟ್ಟು ಇಬ್ರು ಸಂತೋಷವಾಗಿ ಊಟ ಮಾಡ್ತಾರೆ. ಊಟ ಮಾಡಿದ್ಮೇಲೆ ಅಡಿಗೆ ಏನು ಚೆನ್ನಾಗಿರುತ್ತೆ. ಆದ್ರೆ ಹೌದು, ನಾನು ಇದನ್ನೇ ನಾನು ತಿಂದಿದ್ದೀನಿ, ನನಗೆ ನೀನು ಗೊತ್ತಾ ಏನು ಚೋಟು, ನಾನ್ ಅಲ್ಲೆಲ್ಲ ಪಿಜ್ಜಾ, ಬರ್ಗರ್ ಅಂತದನ್ನ ತಿಂತೀನಿ, ನೀನು ಅಲ್ಲಿರೋ ಲೈಫ್ ಸ್ಟೈಲ್ ನೋಡ್ಬೇಕು, ನೀನು ಪಟ್ಟಣದಲ್ಲಿರುವ ಲೈಫ್ ಸ್ಟೈಲ್ ನೋಡಿದ್ರೆ ನಿನಗೆ ಗೊತ್ತಾಗತ್ತೆ, ನೀನು ಒಂದ್ಸತಿ ನನ್ ಜೊತೆ ಬಾ, ನಾನು ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಮಿಕ್ಕಿ ಏನ್ ಮಾಡ್ತಾನೆ, ಚೋಟುವನ್ನ ಅವ್ರ ಊರಿಗೆ ಕರ್ಕೊಂಡು ಹೋಗ್ತಾನೆ, ಅವ್ರ ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾನೆ. ನೋಡಿ ಇವಾಗ ದೊಡ್ಡ ವಿಶಾಲವಾದ ಮನೆ ಅವ್ರದ್ದು, ಮಿಕ್ಕಿ ಇರೋ ಮನೆ. ಅವಾಗ ನೋಡಿ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲಾ ಎಷ್ಟೊಂದ್ ತರದ ಆಹಾರಗಳನ್ನ ತಯಾರು ಮಾಡಿಸಿರ್ತಾರೆ. ಅವಾಗ ಚೋಟುಗೆ ತುಂಬಾ ಖುಷಿ ಆಗೋಗ್ಬಿಡುತ್ತೆ, ಅವ್ನ್ ಹೊಟ್ಟೆನೂ ಹಸುವಾಗಿರುತ್ತೆ, ಯಾಕಂದ್ರೆ ನಡ್ಕೊಂಡು ಅಷ್ಟು ದೂರ ಬಂದಿರ್ತಾರಲ್ವಾ. ಅವನು ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇರೋ ಊಟಗಳನ್ನ ತಿನ್ಲಿಕ್ಕೆ ಹೋಗ್ತಾನೆ. ಅವಾಗ ಮಿಕ್ಕಿ ತಡಿತಾನೆ, ಅಯ್ಯೋ ಚೋಟು ಹೋಗ್ಬಿಡ, ಒಂದ್ ನಿಮಿಷ ಇರು, ನೀನು ಏನ್ ಗೊತ್ತಾ, ಫಸ್ಟ್ ಇಲ್ಲಿ ಏನ್ ಪದ್ಧತಿ ಅಂತಂದ್ರೆ, ಈ ಮನೆ ಓನರ್ ಫಸ್ಟ್ ಅವನ್ ತಿನ್ಬೇಕು, ಅವನ್ ತಿಂದ ಮೇಲೆ ಅವನ ನಾಯಿ ಬರುತ್ತೆ, ನಾಯಿ ತಿನ್ಬೇಕು, ನಾಯಿ ತಿನ್ಬೇಕು, ನೀನಿರು, ಹೋಗ್ಬಿಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಿನ್ನೇನಾದ್ರೂ ನಾಯಿ ನೋಡಿದ್ರೆ ಎತ್ಕೊಂಡು ತಿನ್ಬಿಡುತ್ತೆ, ನೀನ್ ಇಲ್ಲೇ ಇರು ಅಂತ ಹೇಳ್ತಾರೆ. ಅದಾದ್ಮೇಲೆ ಸರಿ, ನಾಯಿ ತಿಂದಾಯ್ತು. ಅದಾದ್ಮೇಲೆ ನಾನು ಇವಾಗ ಹೋಗ್ತೀನಿ ಅಂತಂದ್ರೆ ಅವಾಗ ಮತ್ತೆ ಮಿಕ್ಕಿ ತಡಿತಾನೆ, ಬೇಡ, ಈಗ ನಮ್ಮ ಮನೆಯ ಯಜಮಾನರ ನೆಚ್ಚಿನ ಬೆಕ್ಕು ಅದು ಬರುತ್ತೆ, ಅದೇನಾದ್ರು ಮತ್ತೆ ನಿನ್ನನ್ನ ನೋಡ್ಬಿಟ್ರೆ ನಿನ್ನನ್ನ ತಿನ್ಬಿಡುತ್ತೆ ಅದು, ಮತ್ತೆ ನೀನು ಪ್ರಾಣ ಕಳ್ಕೊಬೇಕಾಗುತ್ತೆ, ನೀನು ಇರು, ಹೋಗ್ಬೇಡ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮಿಕ್ಕಿ. ಅವಾಗ ಚೋಟು ಏನ್ ಮಾಡುತ್ತೆ, ಸರಿ ಆಯ್ತು, ನಾನು ಕಾಯ್ತೀನಿ ಅಂತ ಹೇಳ್ಬಿಟ್ಟು ಕಾಯ್ತಾನೆ. ಅವಾಗ ಸರಿ ಆಯ್ತು, ಇನ್ನ ಅದು ಬೆಕ್ಕುನು ಸಹ ಬಂದು ತಿನ್ಕೊಂಡು ಹೋಗುತ್ತೆ. ಅದಾದ್ಮೇಲೆ ಸರಿ ಬಾ, ಇವಾಗ ಬೇಗ ಹೋಗ್ಬೇಕು, ನಾವೇನಾದ್ರೂ ಇವಾಗ ಬೇಗ ಹೋಗ್ಲಿಲ್ಲ ಅಂತಂದ್ರೆ ಈ ಮನೆ ಕೆಲಸದ ಬಂದ್ಬಿಟ್ಟು ಅಡಿಗೆ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ನಮ್ಗೆ ಆಹಾರನೇ ಸಿಗೋದಿಲ್ಲ, ಈಗ ಸರಿಯಾದ ಸಮಯ ಇದೆ, ಬೇಗ ಬಾ ಹೋಗೋಣಂತೆ, ನಾವು ಕುತ್ಕೊಂಡ್ ತಿರೋಣಂತೆ ಅಂತ ಹೇಳಿದಾಗ ಚೋಟು ನಮಸ್ಕಾರ ಮಾಡ್ತಾನೆ, ನನಗೆ ನಿನ್ನ ಪಟ್ಟಣನೂ ಬೇಡ, ನಿನ್ನ ಆಹಾರನೂ ಬೇಡ, ನಿನ್ನ ಸ್ಟೈಲು ಬೇಡ, ನಾನು ಸಂತೋಷವಾಗಿ ನನ್ನ ಹಳ್ಳಿಯಲ್ಲಿ ನಾನು ಇದ್ದೀನಿ, ನನಗೆ ಇಲ್ಲಿ ಜೀವವನ್ನ ನಾನು ಕೈಯಲ್ಲಿ ಇಟ್ಕೊಂಡು ನಾನು ಬದುಕ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ, ನನಗೆ ನಿನ್ನ ಪಟ್ಟಣ ಬೇಡ ಅಂತ ಹೇಳ್ಬಿಟ್ಟು ನೋಡಿ ಅವನು ಹಳ್ಳಿ ಕಡೆಗೆ ಓಡ್ ಹೋಗ್ತಾನೆ ಅಲ್ವಾ. ನೋಡಿ, ನಾವು ನಮ್ಮ ಪ್ರಾಣವನ್ನ ಅಪಾಯಕ್ಕೆ ತಗೊಳೋದಕ್ಕಿಂತ ಸರಳವಾಗಿ ನಾವು ಜೀವನ ಮಾಡೋದು ಉತ್ತಮ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ನೀತಿಯನ್ನ ಹೇಳ್ತಾ ಇದ್ದಾರೆ. ಸೊ ಭಗವದ್ಗೀತೆ ಗ್ರಂಥ ಮಹಾರಾಜ್ ಕಿ ಜೈ, ಶಿಲಾ ಪ್ರಭುಪಾದ್ ಕಿ ಜೈ, ಶಿಲಾ ಗುರುದೇವ್ ಕಿ ಜೈ. ಇಲ್ಲಿ ನಡೆದಿರುವ ಅನಂತ ಕೋಟಿ ಪುಟ್ಟ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಪುಟಾಣಿಗಳ, ನಿನ್ನೆ ನಾನು ಈ ಸತ್ವಗುಣ, ರಜೋಗುಣ, ತಮೋಗುಣವನ್ನ ಹೇಳ್ಬೇಕಾದ್ರೆ ನಾನು ಇದನ್ನ ಹೇಳಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸತ್ವಗುಣದಲ್ಲಿ ಇವಾಗ ನೋಡಿ, ಒಳ್ಳೆಯ ಸ್ಪರ್ಶ, ಕೆಟ್ಟ ಸ್ಪರ್ಶ, ಅದನ್ನ ನಮ್ಗೆ ಗೊತ್ತಿರ್ಬೇಕು ಪುಟಾಣಿಗಳ. ಇವಾಗ ಯಾರಾದ್ರೂ ನಮ್ಮನ್ನ ಬಂದು ಮುಟ್ಲಿಕ್ಕೆ ಬಂದಾಗ
ಅವರು ನಮ್ಗೆ ಯಾವ ಉದ್ದೇಶದಿಂದ ನಮ್ಮನ್ನ ಅವರು ಮುಟ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಳೋ ಅಷ್ಟು ಬುದ್ಧಿ ನಮ್ಗೆ ಇರ್ಬೇಕು. ಅದಕ್ಕೆ ನಮ್ಗೆ ಇಲ್ಲಿ ನೋಡಿ ತಿಳಿಸಿ ಕೊಡ್ತಾ ಇದ್ದಾರೆ, ಒಳ್ಳೆಯ ಸ್ಪರ್ಶ ಸುರಕ್ಷಿತವಾಗಿರುತ್ತೆ, ನಮ್ಗೆ ಯಾವುದೇ ಒಂದು ತೊಂದರೆಯನ್ನ ಅದು ಮಾಡೋದಿಲ್ಲ. ಕೆಟ್ಟ ಸ್ಪರ್ಶ ಯಾವ ತರ ಇರುತ್ತೆ ಅಂತಂದ್ರೆ ಅದು ನಮ್ಗೆ ತೊಂದರೆಯನ್ನ ಮಾಡುತ್ತೆ. ಅದಕ್ಕೆ ನೋಡಿ ಇಲ್ಲಿ ಅಮ್ಮ ನಮ್ಮನ್ನ ಮುಟ್ಟಿದ್ರೆ ಅದು ಒಳ್ಳೆ ಸ್ಪರ್ಶ ಅಲ್ವಾ. ಕೆಟ್ಟ ಸ್ಪರ್ಶ ಅಂದ್ರೆ ನಮ್ಗೆ ಅವ್ರು ಯಾರು ಅಂತಾನೆ ಗೊತ್ತಿರೋದಿಲ್ಲ ಅಲ್ವಾ, ಮೂರನೇ ವ್ಯಕ್ತಿ, ಅವ್ರು ನಮ್ಮನ್ನ ಮುಟ್ಟೋ ಅಗತ್ಯ ಇಲ್ಲ, ಆದ್ರೆ ಅವ್ರು ನಮ್ಮನ್ನ ಬಂದು ಮುಟ್ತಾರೆ, ಕೈ ಮೇಲೆ ಹೆಗಲ ಮೇಲೆ ಕೈ ಹಾಕೋತಾರೆ, ಮುಟ್ಲಿಕ್ಕೆ ಬರ್ತಾರೆ. ಅದು ಅಸುರಕ್ಷಿತ ಸ್ಪರ್ಶ ಅಂತ ಹೇಳ್ತಾ ಇದಾರೆ. ನೋಡಿ, ಯಾರಾದ್ರೂ ನಮ್ಮ ತುಟಿಗಳನ್ನ, ಎದೆಯನ್ನ, ನಮ್ಮ ಕಾಲುಗಳ ನಡುವೆ ಇರುವ ಜಾಗವನ್ನ, ನಮ್ಮ ಪೃಷ್ಠವನ್ನ ಯಾರಾದ್ರೂ ಮುಟ್ಲಿಕ್ಕೆ ಬಂದ್ರೆ ನಾವ್ ಯಾರಿಗೂ ಮುಟ್ಲಿಕ್ಕೆ ಅದನ್ನ ಕೊಡ್ಕೂಡ್ದು. ನೋಡಿ, ಯಾರಾದ್ರೂ ನಮ್ಗೆ ಬಂದು ಆತರ ಮುಟ್ಲಿಕ್ಕೆ ಬಂದಾಗ ನಾವ್ ಏನ್ ಮಾಡ್ಬೇಕು, ನನ್ನನ್ನ ಮುಟ್ಕೂಡ್ದು ಅಂತ ಹೇಳ್ಬಿಟ್ಟು ನಾವು ಜೋರಾಗಿ ನಾವ್ ಹೇಳ್ಬೇಕು, ನಾವು ಹಿಂಜರಿ ಕೂಡ್ದು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ. ಅದಾದ್ಮೇಲೆ ನಮ್ಗೇನಾದ್ರೂ ಈ ತರ ಯಾರಾದ್ರೂ ತೊಂದರೆ ಕೊಡ್ತಿದ್ರೆ ನಾವು ನಮ್ಮ ಪೋಷಕರ ಬಳಿ, ನಮ್ಮ ತಂದೆ ತಾಯಿ ಬಳಿ ಹೇಳ್ಬೇಕು, ಇಲ್ಲಾಂದ್ರೆ ಟೀಚರ್ ಬಳಿ ಅಥವಾ ಯಾರಾದ್ರೂ ದೊಡ್ಡೋರಿದ್ರೆ ಅವ್ರ ಬಳಿಗೆ ಹೋಗಿ ನಾವು ಹೇಳ್ಬೇಕು. ನೋಡಿ, ಇವಾಗ ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ, ಯಾರಾದ್ರೂ ನಮ್ಮನ್ನ ಕೆಟ್ಟ ಸ್ಪರ್ಶ ಅಂತ ನಮ್ಗೆ ಗೊತ್ತಾಗಿದ ತಕ್ಷಣ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಜೋರಾಗಿ ಹೇಳ್ಬೇಕು, ಬೇಡ ನೀವು ನನ್ ಮುಟ್ಕೂಡ್ದು ಅಂತ ಹೇಳ್ಬಿಟ್ಟು ನಾವು ಜೋರಾಗಿ ಹೇಳ್ಬೇಕು. ನಾವು ಅಲ್ಲಿಂದ ಓಡೋಗ್ಬೇಕು. ಮತ್ತೆ ಅಲ್ಲಿ ಯಾರಾದ್ರೂ ನಮ್ಗೆ ನಂಬಿಕೆ ಇರೋರು, ಯಾರಾದ್ರೂ ಟೀಚರ್ ಅಥವಾ ದೊಡ್ಡವ್ರು ಯಾರಾದ್ರೂ ಇದ್ರೆ ಅವ್ರು ಹೋಗಿ ನಾವು ಹೇಳ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಓಕೆ ಪುಟಾಣಿಗಳ, ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿದ್ದೀರಾ. ನಿಮ್ಗೆಲ್ಲರಿಗೂ ಸಹ ನಾನು ದೇವಸ್ಥಾನದ ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಸುಮಾ ಮಾತಾಜಿ.